ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಈ ಒಂದು ಹೊಸ ಕ್ರಿಮಿನಲ್ ಕಾನೂನು ಆ, ಇನ್ನು ಅಧ್ಯಯನ ನಾವು ಅಲ್ಲಿ ಒಂದು ವಾರ ಆಯಿತು ಶುರು ಮಾಡಿ. ಸೊ ಇಂದಿಗೆ 7 ಡೇಸ್, ಆಲ್ಮೋಸ್ಟ್ 6 to 7 ಡೇಸ್ ಸೆಷನ್ಸ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನು ತಗೊಂಡು, ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಇವತ್ತು ಏನು ಚರ್ಚೆ ಮಾಡೋಣ ಅಂತ ಹೇಳಿ ಏನು ಈ ಒಂದು ತರಗತಿಯನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಲೆಟ್ ಮೀ record the session as it is important. This meeting is being recorded. ನೋಡಿ, ಇವತ್ತಿನ ಒಂದು ಚರ್ಚೆಯ ಅಂಶ ಯಾವುದು ಅಂತಂದ್ರೆ ಕ್ರಿಮಿನಲ್ ಜಡ್ಜ್ಮೆಂಟ್ ಅಂತ ಹೇಳಿ. ತಾವೆಲ್ಲ ಎಲ್ಲೋ ಒಂದ್ ಕಡೆ ಕ್ರಿಮಿನಲ್ ಜಡ್ಜ್ಮೆಂಟ್ ಹೇಗೆ ನ್ಯಾಯಾಲಯಗಳಲ್ಲಿ ಏನು ಆ, ಅದನ್ನ ತೀರ್ಪನ್ನ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆಸಕ್ತಿಯಿಂದ ಈ ಒಂದು ತರಗತಿಗೆ ಬಂದಿದ್ದೀರಿ. ಸೊ ಎಲ್ರಿಗೂ ತರಗತಿಗೆ ನಾನು ಏನು ಆಹ್ವಾನ ಬರ್ಮಾಡ್ಕೊಡ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೋಡಿ, ನಿಮಗೆ ನಾನು ಈ ತರಗತಿಯನ್ನು ಶುರು ಮಾಡ್ಲಿಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟೆನ್ಸಸ್ಗಳನ್ನ, ದೃಷ್ಟಾಂತಗಳನ್ನ ಹೇಳ್ತೀನಿ. ಸೊ ಇದರಿಂದ ತಾವು ಸಾಕಷ್ಟು ವಿಚಾರಗಳನ್ನ ಅನಲೈಸ್ ಮಾಡ್ತಾ ಹೋಗ್ತೀರಿ. ನೋಡಿ, ಮೊದಲನೇದು ಈಗ ನೋಡಿ, ಮೊದಲನೇ ನಾವು ಮಾತಾಡ್ತೇವೆ. ಒಂದು ದೃಷ್ಟಾಂತ ಯಾವುದು ಅಂತಂದ್ರೆ, ಗಂಡ ಹೆಂಡತಿ ಒಬ್ರು ಲಾಯರ್ ಹತ್ರ ಬರ್ತಾರೆ. ಒಬ್ಬ ಕೌನ್ಸಿಲರ್ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಅವ್ರ ಗಂಡ ಹೆಂಡತಿದ್ ಏನ್ ಸಮಸ್ಯೆ ಅಂತಂದ್ರೆ, ಗಂಡ ತುಂಬಾ ಸ್ಟ್ರಿಕ್ಟ್ ವ್ಯಕ್ತಿ, ಹೆಂಡತಿ ತುಂಬಾ ಭಾವುಕ ವ್ಯಕ್ತಿ. ಅವ್ರಿಗೆ ಒಬ್ಳು ಮಗಳಿದ್ದು, ಆ ಮಗಳನ್ನ ತಂದೆ ಹಾಸ್ಟೆಲ್ಗೆ ಸೇರಿಸ್ಬೇಕು, ಯಾಕೆಂದ್ರೆ ಅವಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡಲಿ, ಅವಳು ಕಡಿಮೆ ಅಂಕವನ್ನು ತಗೋತಾ ಇದ್ದಾಳೆ ಅನ್ನೋದು ತಂದೆಯ ಒಂದು ವಾದ. ಅದೇ ತಾಯಿಗೆ ತನ್ನ ಮಗಳನ್ನ ಬಿಟ್ಟಿರೋದಕ್ಕೆ ಇಷ್ಟ ಇಲ್ಲ. ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಇಲ್ಲ, ನಮ್ಮ ಮಗಳು ನಮ್ಮ ಜೊತೆಗೆ ಇರ್ಲಿ ಅಂತ ಇದ್ದಾಳೆ. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡೋದು ಅಂತ ಅವರಿಬ್ರು ತೋಚ್ತಾ ಇಲ್ಲ. ಸೊ ಇದು ಒಂದು ಒಂದು ಇನ್ಸ್ಟೆನ್ಸ್. ಎರಡನೇ ಇನ್ಸ್ಟೆನ್ಸ್ ಏನು ಅಂತಂದ್ರೆ, ಒಂದು ಕ್ಲಾಸ್ನಲ್ಲಿ ಇಬ್ರು ಹುಡುಗರು ಜಗಳವನ್ನ ಆಡ್ತಾ ಇದ್ದಾರೆ. ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬನಿಗೆ ಫ್ಯಾನ್ ಬೇಕು, ಇನ್ನೊಬ್ಬನಿಗೆ ಫ್ಯಾನ್ ಬೇಡ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಟೀಚರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಏನ್ ಮಾಡೋದು, ಇಬ್ರು ಕಿತ್ತಾಡ್ತಿದ್ರು. ಒಬ್ಬನಿಗೆ ಫ್ಯಾನ್ ಬೇಕು ಅಂತ ಇದ್ದಾರೆ, ಒಬ್ಬನಿಗೆ ಫ್ಯಾನ್ ಬೇಡ ಅಂತ ಹೇಳಿ. ನೋಡಿ, ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ, ಒಂದು ಕಂಪನಿಯಲ್ಲಿ ಏನು ಒಂದು ಜಾಬ್ ನೋಟಿಫಿಕೇಶನ್ ಮಾಡಿದ್ದಾರೆ. ಅಲ್ಲಿ ಆ ಕಂಪನಿಗೆ ಬೇಕಾಗಿರೋಂಥವ್ರು ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಕ್ವಾಲಿಫಿಕೇಶನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಈ ಉದ್ಯೋಗಕ್ಕೆ ಬೇಕಾಗಿರುವಂತಹ ಅರ್ಹತೆ ಏನು ಅಂತಂದ್ರೆ, ಒಬ್ಬ ಏನು ಕಂಪ್ಯೂಟರ್ ಸೈನ್ಸ್ ಓದಿರೋಂತಹ ಒಬ್ಬ ಡಿಗ್ರಿ ಹೋಲ್ಡರ್ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ, ಮತ್ತು ಅವನಿಗೆ 2 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಅಮಿತ್ ಅನ್ನೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನಿಗೆ ಕಂಪ್ಯೂಟರ್ ಡಿಗ್ರಿ ಇದೆ. ಕಂಪ್ಯೂಟರ್ ಡಿಗ್ರಿ ಅವನ ಹತ್ರ ಇದ್ದು, ಅವನಿಗೆ ಕೇವಲ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಈ ನಿಟ್ಟಿನಲ್ಲಿ ಮ್ಯಾನೇಜರು ಯಾರು ಏನು ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾನೆ. ನೋಡಿ,
ಈ ಮೂರು ಇನ್ಸ್ಟೆನ್ಸಸ್ ಅಲ್ಲೂ ನಾವು ಯೋಚನೆ ಮಾಡ್ತೀವಿ ಏನ್ ಮಾಡೋದು ಅಂತ ಹೇಳಿ. ನೋಡಿ, ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲರೂ ಅಷ್ಟೇನೆ. ಇಲ್ಲಿ ಕೇವಲ ನ್ಯಾಯಾಲಯಗಳು ಮಾತ್ರ ಜಡ್ಜ್ಮೆಂಟ್ ಅನ್ನ ಮಾಡಲ್ಲ. ನಾವು ಸಹ ದಿನನಿತ್ಯದ ಜೀವನದಲ್ಲಿ ಜಡ್ಜ್ಮೆಂಟ್ ಅನ್ನ ಮಾಡ್ತಾನೆ ಇರ್ತೀವಿ. ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದ್ರೆ, ಇಂಥ ವ್ಯಕ್ತಿ ಈಗಿರ್ಬೋದು. ಈಗ ಯಾರೋ ಒಬ್ಬ ಡಾಕ್ಟರ್ ಹತ್ರ ನಾನು ಹೋಗಿ ಕನ್ಸಲ್ಟೇಷನ್ ಮಾಡಬೇಕು. ಆ ಡಾಕ್ಟರ್ ಒಳ್ಳೆಯವರ, ಕೆಟ್ಟವರ, ಹೇಗೆ? ಸೊ ನಾವು ಜಡ್ಜ್ಮೆಂಟ್ ಮಾಡ್ತಾನೆ ಇರ್ತೀವಿ. ಈಗ ಒಂದು ಕ್ಲಾಸ್ ತರಗತಿ ಆಗ್ತಾ ಇದೆ, ಇದೊಂದು ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ಈ ಸಂಸ್ಥೆ ಮೇಲೆ ಒಂದು ಜಡ್ಜ್ಮೆಂಟ್ ಮಾಡ್ತೇವೆ. ಸೊ ಹಂಗೆ ಜಡ್ಜ್ಮೆಂಟ್ ಪ್ರತಿ ದಿನನಿತ್ಯ ನಾವು ಮಾಡ್ತಾನೆ ಇರ್ತೀವಿ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಬಿಕಮ್ ಅ ನಾನ್ ಜಡ್ಜ್ಮೆಂಟಲ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಅಟ್ ದ ಸೇಮ್ ಟೈಮ್ ದ ಕೋರ್ಟ್ ವಿಲ್ ಡೂ ಜಡ್ಜ್ಮೆಂಟ್ಸ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ದ ಕೋರ್ಟ್ ವಿಲ್ ಡೂ ಜಡ್ಜ್ಮೆಂಟ್ಸ್ ಆನ್ ವಾಟ್ ಆಸ್ಪೆಕ್ಟ್ ಅಂಡ್ ವಾಟ್ ಪ್ಯಾರಾಮೀಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಆಧಾರದ ಮೇಲೆ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ತಗೊಳುತ್ತೆ, ಅದು ಪರ್ಟಿಕ್ಯುಲರ್ ಆಗಿ ಕ್ರಿಮಿನಲ್ ಕೇಸಸ್ ಅಲ್ಲಿ ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ಈ ಜಡ್ಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಏನು ಜಡ್ಜ್ಮೆಂಟ್ ಅನ್ನ ನಾವು ಅರ್ಥೈಸ್ಕೋಬೇಕಾದ್ರೆ, ನಾನು ಈ ಮುಂಚೆ ತರಗತಿಗಳಲ್ಲಿ ಹೇಳ್ತಾ ಇದ್ದೆ. ಏನಂತ ಹೇಳ್ತಾ ಇದ್ದೆ ಅಂತಂದ್ರೆ, ಈ ಜಡ್ಜ್ಮೆಂಟ್ ಅನ್ನೋದು ಏನು ಒಳ್ಳೆ ಜಡ್ಜ್ಮೆಂಟ್ ಬರಬೇಕು ಅಂತ ಅನ್ನೋದಾದ್ರೆ, ಸೊ ಯಾವ ಅಂಶನ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ, ಮೊದಲು ಕೋರ್ಟ್ಗಳು ಹೇಗೆ ಕಾರ್ಯವನ್ನ ನಿರ್ವಹಿಸ್ತವೆ ಅನ್ನೋ ವಿಚಾರವನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ನೋಡಿ, ಕೋರ್ಟು ಯಾವ ಆಧಾರದ ಮೇಲೆ ಜಡ್ಜ್ಮೆಂಟ್ ಮಾಡುತ್ತೆ ಅಂತಂದ್ರೆ, ಕೇಸಿನ ಫ್ಯಾಕ್ಟ್ಸ್ ಮೇಲೆ ಜಡ್ಜ್ಮೆಂಟ್ ಅನ್ನ ಮಾಡುತ್ತೆ. ಕೇವಲ ಫ್ಯಾಕ್ಟ್ಸ್ ಆಧಾರದ ಮೇಲೆ ಜಡ್ಜ್ಮೆಂಟ್ ಮಾಡುತ್ತಾ? ಯಾವುದೋ ಒಂದು ಕಂಪ್ಲೇಂಟ್ ಮಾಡಿದ್ರು, ಪೊಲೀಸ್ನವರು ಅದ್ರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು, ಆ ಚಾರ್ಜ್ ಶೀಟ್ ಮೇಲೆ ಮಾತ್ರ ಡಿಸಿಷನ್ ಅನ್ನು ತಗೊಳುತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಚಾರ್ಜ್ ಶೀಟ್ ಆಧಾರದ ಮೇಲೆ ಮಾತ್ರ ಡಿಸಿಷನ್ ತಗೊಳ್ಳೋದಿಲ್ಲ. ಹಾಗಾದ್ರೆ ಅಕ್ಯೂಸ್ಡ್ ಏನಿರ್ತಾನೆ, ಅಕ್ಯೂಸ್ಡಿನ ಒಂದು ಆಧಾರದ ಮೇಲೆ ಜಡ್ಜ್ಮೆಂಟ್ ಅನ್ನ ತಗೊಳುತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಜಡ್ಜ್ಮೆಂಟಿನ ಅಕ್ಯೂಸ್ಡಿನ ಏನು ಸ್ಟೇಟ್ಮೆಂಟ್ಸ್ ಅಥವಾ ಡಿಫೆನ್ಸಿನ ಆಧಾರದ ಮೇಲೂ ಸಹ ಜಡ್ಜ್ಮೆಂಟ್ ಅನ್ನ ತಗೊಳ್ಳೋದಿಲ್ಲ. ಹಾಗಾದ್ರೆ ಯಾವುದ್ರ ಆಧಾರದ ಮೇಲೆ ತಗೊಳುತ್ತೆ ಸರ್? ಹಾಗಾದ್ರೆ ಜಡ್ಜ್ಮೆಂಟ್ ಅಂದ್ರೆ ಏನು ಎಕ್ಸಾಕ್ಟ್ ಆಗಿ? ಕಾನೂನು ಏನ್ ಹೇಳುತ್ತೆ, ಪ್ರಾವಿಷನ್ಸ್ ಏನ್ ಹೇಳುತ್ತೆ ಅಂತ ನೀವು ಪ್ರಶ್ನೆಯನ್ನ ಕೇಳ್ಬೋದು. ನೋಡಿ, ನಾನು ನಿಮ್ಗೆ ಒಂದು ಸಣ್ಣದಾಗಿ ಒಂದು ಕತೆ ಹೇಳ್ತೀನಿ. ಒಂದು ರಾಜ ಆಸ್ಥಾನದಲ್ಲಿ, ಈ ಕತೆ ತಮ್ಗೆ ಗೊತ್ತಿರ್ಬೋದು. ಒಂದು ರಾಜನ ಆಸ್ಥಾನದಲ್ಲಿ ಒಬ್ಳು ಹೆಂಗಸು, ಇಬ್ರು ಹೆಂಗಸರು ಒಂದು ಮಗುವಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಅವ್ರನ್ನ ಭಟ್ರು ಏನು ಆ ಸೈನಿಕರು ಏನ್ ಮಾಡ್ತಾರೆ, ಆ ಇಬ್ರು ಹೆಂಗಸರನ್ನ ಆ ರಾಜನ ಒಂದು ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ರಾಜನ ಒಂದು ಕೋರ್ಟ್ಗೆ ಕರ್ಕೊಂಡ್ಬಂದು ಕೋರ್ಟ್ ಮುಂದೆ ನಿಲ್ಲಿಸ್ತಾರೆ. ರಾಜ ಪ್ರಶ್ನೆಯನ್ನ ಕೇಳ್ತಾನೆ. ಏನ್ ಪ್ರಶ್ನೆಯನ್ನ ಕೇಳ್ತಾನೆ ಅಂತಂದ್ರೆ, ಏನು ನಿಮ್ದು ಸಮಸ್ಯೆ? ವಾಟ್ ಈಸ್ ದ ಕಾಂಟ್ರವರ್ಸಿ ಬಿಟ್ವೀನ್ ಯು ಪೀಪಲ್ ಅಂತ ರಾಜ ಪ್ರಶ್ನೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ಮೊದಲ ಹೆಂಗಸು ಹೇಳ್ತಾಳೆ, ಮೊದಲ ಮಹಿಳೆ ಹೇಳ್ತಾಳೆ, ನೋಡಿ ಸ್ವಾಮಿ, ಈ ಮಗು ಏನಿದೆಯಲ್ಲ, ಇದು ನನ್ನ ಮಗು, ನಾನು ಜನ್ಮ ನೀಡಿದ ತಾಯಿ. ಹಾಗಾಗಿ ಈ ಮಗುವನ್ನ ಈಕೆ ನನ್ನಿಂದ ಕಸ್ಕೊಳಕ್ ಬಂದಿದ್ದಾಳೆ. ಸೊ ಹಾಗಾಗಿ ದಯವಿಟ್ಟು ನನ್ನ ಮಗುವನ್ನ ನನಗೆ ಕೊಡ್ಸಿ ಸ್ವಾಮಿ ಅಂತ ಆಕೆ ಹೇಳ್ತಾಳೆ. ತಕ್ಷಣ, ಇಲ್ಲ ಸ್ವಾಮಿ, ಆಕೆಯನ್ನ ನಂಬೇಡಿ, ಅವಳು ಬಹಳ ಮೋಸಗಾತಿ, ಈ ಮಗು ನಂದು ಅಂತ ಜೋರ ಕಿರಿಸ್ತಾಳೆ. ತುಂಬಾ ಅಗ್ರೆಸಿವ್ ಆಗಿ ಆ ಮಗುವನ್ನ ಕಿತ್ಕೊಳಕ್ ಹೋಗ್ತಾಳೆ. ರಾಜ ತಡಿತಾನೆ. ರಾಜ ಕೇಳ್ತಾನೆ, ಯಾಕಮ್ಮ ಅಂದಾಗ, ಇಲ್ಲ, ಈ ಮಗು ನಂದು ಅಂತ ಒಬ್ಳು ಹೇಳ್ತಾಳೆ. ಇನ್ನೊಬ್ಳು, ಈ ಮಗು ನಂದು ಅಂತ ಒಬ್ಳು ಹೇಳ್ತಾಳೆ. ಸೊ ಈ ಸಂದರ್ಭದಲ್ಲಿ ರಾಜ ಒಂದು ನಿರ್ಧಾರಕ್ಕೆ ಬರ್ತಾನೆ. ನಿರ್ಧಾರಕ್ಕೆ ಬಂದು ಒಂದು ಭಟ್ರರಿಗೆ ಆದೇಶವನ್ನ ಮಾಡ್ತಾನೆ,
ನೋಡ್ರಿ, ಆ ಮಗು ಏನಿದೆಯಲ್ಲ, ಆ ಮಗುವನ್ನ 2 ಭಾಗವಾಗಿ ನೀವು ಕತ್ತರಿಸ್ಬಿಟ್ಟು ಆ ಇಬ್ರು ಹೆಂಗಸರುಗಳಿಗೂ ಕೊಟ್ಬಿಡ್ರಿ, ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಂಗೆನೆ ನಿಜವಾದ ತಾಯಿ ಏನ್ ಮಾಡ್ತಾಳೆ, ದಯವಿಟ್ಟು ಬೇಡ ಸ್ವಾಮಿ, ಈ ಮಗು ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ಬಿಡ್ಲಿ, ಆದ್ರೆ ಕತ್ತರಿಸೋದ್ ಮಾತ್ರ ಬೇಡ, ಆ ಮಗು ಜೀವಂತವಾಗಿ ಉಳಿಬೇಕು ಅಂತ ಹೇಳಿ ಕಣ್ಣೀರ್ ಹಾಕೊಂತ ಆ ಮಗುವನ್ನ ಇವಳೇ ಸಾಕ್ಲಿ, ತೊಂದರೆ ಇಲ್ಲ ನನಗೆ ಅಂತ ಕೊಡ್ತಾಳೆ. ರಾಜನಿಗೆ ಅರ್ಥ ಆಗ್ಬಿಡುತ್ತೆ. ಅವಳು ಇನ್ನೊಬ್ಳು ಏನ್ ಮಾಡ್ತಾಳೆ, ಅದಕ್ಕೆ ಯಾವುದೇ ರೀತಿಯಾದಂತ ಪ್ರತಿಸ್ಪಂದಿಸ್ತಾ ಇರಲ್ಲ, ಆಕೆ ಸುಮ್ಮನೆ ನಿಂತಿರ್ತಾಳೆ. ಅಂತ ಸಂದರ್ಭದಲ್ಲಿ ರಾಜನಿಗೆ ಅರ್ಥ ಆಗುತ್ತೆ ನಿಜವಾದ ತಾಯಿ, ಈ ಮಗುವಿನ ತಾಯಿ ಯಾರು ಅಂತ. ತಕ್ಷಣ ಭಟ್ರನ್ನ ಕರೆದು ಇವಳನ್ನ ಸೆರೆಮನೆಗೆ ಕಳಿಸಿ ಅಂತ ಹೇಳಿ ತಕ್ಷಣ ಆ ಮಗುವನ್ನ ಇಟ್ಕೊಂಡು ಆ ಮಗುವನ್ನ ನಿಜವಾದ ತಾಯಿಗೆ ಕೊಡ್ತಾರೆ. ನೋಡಿ, ಯಾಕೆ ಈ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಎಲ್ಲಾ ಜಡ್ಜ್ಮೆಂಟ್ಗಳು, ಪ್ರತಿಯೊಂದು ಜಡ್ಜ್ಮೆಂಟ್ಗಳು, ಆ ಜಡ್ಜ್ಮೆಂಟಿನ ಹಿಂದೆ ಒಂದು ತರ್ಕಬದ್ಧವಾದಂತಹ ಆ ತರ್ಕ ಒಂದು ನಡೆದಿರುತ್ತೆ, ಅಥವಾ ಆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಒಂದು ರೀಸನ್ಸ್ ಅಂತ ಇರ್ತದೆ. ಆ ರೀಸನ್ಸು ಇಲ್ದಲೆ ಯಾವ್ದಾದ್ರೂ ಒಂದು ತೀರ್ಪುಗಳಿದೆಯಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಆ ಏನು ಯಾವುದೇ ತೀರ್ಪುಗಳು ಸಹ ಅದರಲ್ಲಿ ಇರೋದಿಲ್ಲ. ತರ್ಕ ಇಲ್ದಲೆ ಯಾವ ತೀರ್ಪು ಸಹ ಇರೋದಿಲ್ಲ. ಸೊ ಇನ್ ಎವ್ರಿ ಆರ್ಡರ್ ಆರ್ ಅ ಜಡ್ಜ್ಮೆಂಟ್ ದೇರ್ ವಿಲ್ ಬಿ ಅ ರೀಸನ್ಡ್ ಜಡ್ಜ್ಮೆಂಟ್. ಎವ್ರಿ ಜಡ್ಜ್ಮೆಂಟ್ ಶುಡ್ ಬಿ ರೀಸನ್ಡ್. ಸುಮ್ನೆ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗ್ಬಾರ್ದು ಅಂತಾರೆ. ಯಾರೋ ಒಂದು ಹುಡುಗ ಹುಡುಗಿ ಪಕ್ಕದಲ್ಲಿ ಏನು ಮಾತಾಡ್ತಾ ಇದ್ರು, ಏನೋ ಗಾಡಿಲಿ ಹೋಗ್ತಾ ಇದ್ರು, ತುಂಬಾ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾ ಇದ್ರು ಅಂದಿದ ತಕ್ಷಣ ನಾವು ಅವ್ರಿಬ್ರು ಪ್ರೇಮಿಗಳು ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನು ತಗೊಳ್ಳುವಂಥದ್ದು. ಸೊ ಯಾಕೆ ಯಾವ್ದೋ ಒಂದು ಹೆಣ್ಮಗಳು ತುಂಬಾ ಫ್ಯಾಷನಬಲ್ ಆಗಿ ಡ್ರೆಸ್ ಮಾಡ್ಕೊಂಡು ಶಾರ್ಟ್ ಡ್ರೆಸ್ ಹಾಕೊಂಡು ಬಂದಿದ ತಕ್ಷಣ ಏ ಇವು- ಈ ಈ- ಈ ಒಂದು ಮಹಿಳೆಯ ನಡತೆ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನು ತಗೊಳ್ಳೋದು. ಸೊ ಹಾಗಾಗಿ ಸಿ ಹಿಯರ್, ಬಿಫೋರ್ ಗಿವಿಂಗ್ ಅ ಜಡ್ಜ್ಮೆಂಟ್ ಯು ಶುಡ್ ನಾಟ್ ಬಿ ಜಡ್ಜ್ಮೆಂಟಲ್ ಅಂತ. ಅಂದ್ರೆ ಬಯಾಸ್ ಆಗ್ಬಾರ್ದು ಅಂತ ಹೇಳಿ. ವಿತೌಟ್ ಎನಿ ಬಯಾಸ್ ಎ ಜಡ್ಜ್ಮೆಂಟ್ ಹ್ಯಾಸ್ ಟು ಬಿ ಪ್ರೊನೌನ್ಸ್ಡ್ ಅಂತ. ಯಾರೋ ಒಬ್ಬ ಸಿನಿಮಾ ನಟ ಆಗಿದ್ದು, ಬಹಳ ಒಂದು ಹೆಸರುವನ್ನ ಮಾಡಿದ್ದು, ಅವನಿಗೆ ಸಾಕಷ್ಟು ಜನ ಫಾಲೋವರ್ಸ್ ಇದ್ದು, ಸಾಕಷ್ಟು ಸೋಷಿಯಲ್ ಸರ್ವಿಸ್ ಅನ್ನ ಮಾಡಿರ್ತಾರೆ. ಆಗ ಮಾತ್ರಕ್ಕೆ ಅವನ ಪರವಾಗಿ ಆದೇಶವನ್ನ ಮಾಡ್ಬೇಕಾ ಅಂತ ಪ್ರಶ್ನೆ. ಅವನು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿರ್ತಾನೆ. ಆ ನಿಟ್ಟಲ್ಲಿ ಆತನಿಗೆ ಒಂದು ನಾವು ರಕ್ಷಣೆಯನ್ನು ಕೊಡ್ಬೇಕಾ, ಅವನ ಪರವಾಗಿ ತೀರ್ಪು ಕೊಡ್ಬೇಕಾ ಅಂತ ಪ್ರಶ್ನೆ ಉದ್ಭವ ಆದಾಗ, ಸೊ ಅದು ನ್ಯಾಯಾಲಯದಲ್ಲಿ ಇರೋದಿಲ್ಲ. ನ್ಯಾಯಾಲಯ ಅದರದೇ ಆದಂತ ಒಂದು ಪ್ಯಾರಾಮೀಟರ್ಸ್ ಇದೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಪ್ರತಿಯೊಂದು ತೀರ್ಪುಗಳಲ್ಲೂ ಈ ಒಂದು 3 ಕಂಟೆಂಟ್ ಇರ್ತದೆ. ಯಾವುದು ಸರ್ ಅದು 3 ಕಂಟೆಂಟ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಮೊದಲನೇದು ಯಾವ ಕಂಟೆಂಟ್ ಅಂತಂದ್ರೆ, ಎವ್ರಿ ಜಡ್ಜ್ಮೆಂಟ್ ಹ್ಯಾಸ್ ಅ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಅಂತ. ಎವ್ರಿ ಜಡ್ಜ್ಮೆಂಟ್ ಹ್ಯಾಸ್ ಅ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಅಂತ ಹೇಳಿ. ವಾಟ್ ಈಸ್ ದಿಸ್ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಇದನ್ನ ನಾವು ಹೆಂಗ್ ಅರ್ಥೈಸ್ಕೊಂತೀವಿ ಅಂತಂದ್ರೆ, ನೋಡಿ, ಪ್ರತಿಯೊಂದು ನ್ಯಾಯಾಲಯಗಳು ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ತನ್ನ ಒಂದು ನ್ಯಾಯಾಲಯಕ್ಕೆ ಕೇಸ್ ಬಂದಂತ ಸಂದರ್ಭದಲ್ಲಿ ಕೇಸನ್ನ ಹಾಕ್ದಂತ ವ್ಯಕ್ತಿ ಯಾರ ವಿರುದ್ಧ ಕೇಸನ್ನ ಹಾಕ್ತಾನೆ, ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಸಿವಿಲ್ ನ್ಯಾಯಾಲಯ, ಒಂದು ಸಿವಿಲ್ನ ಕೇಸನ್ನ ಅಂತ ನಾವು ಅನ್ಕೊಂಡಾಗ, ಯಾರು ಕೇಸನ್ನ ಹೂಡ್ತಾನಲ್ಲ ಅವನು ಒಂದು ದಾವಾ ಪತ್ರವನ್ನ ಹಾಕ್ತಾನೆ. ಆ ದಾವಾ ಪತ್ರದಲ್ಲಿ, ನೋಡಿ, ನನಗೆ ಇಂಥವನು ಮೋಸವನ್ನ ಮಾಡಿದ್ದಾನೆ, ಇಂಥವನು ಹಣವನ್ನ ಕೊಟ್ಟಿಲ್ಲ, ನನಗೆ ಒಂದು ಚೀಟಿಂಗ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ದಾವಾ ಪತ್ರವನ್ನ ಸಲ್ಲಿಸ್ತಾನೆ ಒಂದು ಸಿವಿಲ್ ಕೇಸ್ನಲ್ಲಿ. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನ್ ಮಾಡುತ್ತೆ, ಆಪೋಸಿಟ್ ಪಾರ್ಟಿ ಯಾರಿರ್ತಾನೆ, ಅವ್ನು ಯಾರನ್ನ ಮೇಲೆ ಒಂದು ದೂಷಣೆ ಮಾಡ್ತಾ ಇರ್ತಾನಲ್ಲ, ಆ ವ್ಯಕ್ತಿಗೆ ಒಂದು ಸಮನ್ಸ್ ಅನ್ನ ನೋಟಿಸ್ ಅನ್ನ ಕಳಿಸುತ್ತೆ. ಆ ಸಮನ್ಸ್ ಅನ್ನ ನೋಟಿಸ್ ಅನ್ನ ಕಳಿಸಿ ಅವನನ್ನ ಕೋರ್ಟ್ಗೆ ಬರ ಮಾಡ್ಕೊಳ್ಳುತ್ತೆ. ಅವನು ಬಂದು
ಒಂದು ಪ್ರತಿವಾದ ಪತ್ರವನ್ನ ಸಲ್ಲಿಸ್ತಾನೆ. ಪ್ರತಿವಾದ ಪತ್ರವನ್ನ ಸಲ್ಲಿಸಿ ಅವನು ಯಾಕೆ ಆ ಒಂದು ಆದೇಶವನ್ನ ಇವನ್ ವಿರುದ್ಧ ಆದೇಶವನ್ನ ಮಾಡಬಾರ್ದು ಅಂತ ಹೇಳಿ ತನ್ನ ರೀಸನ್ಸ್ ಅನ್ನ ಕೊಡ್ತಾನೆ. ಸೊ ಈ ನಿಟ್ಟಿನಲ್ಲಿ ಯಾರು ಕೇಸನ್ನ ಹಾಕಿರ್ತಾನೆ, ಸೊ ಇವ್ನು ನನಗೆ ದುಡ್ಡು ಕೊಡ್ಬೇಕಾಗಿದೆ, ಅದು ಇವ್ನು ನನಗೆ ಭಾಗ ಕೊಡ್ಬೇಕಾಗಿದೆ, ಈ ಒಂದು ಆಸ್ತಿಲಿ ಭಾಗ ನನಗೆ ಬೇಕಾಗಿದೆ, ಇದ್ರಲ್ಲಿ ನನಗೆ ಹಕ್ಕಿದೆ ಅಂತ ಹೇಳ್ತಾ ಇರ್ತಾನಲ್ಲ, ಈ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಒದಗಿಸ್ಬೇಕಾಗತ್ತೆ. ನೋಡಿ, ಅದನ್ನ ನಾವು ಎವಿಡೆನ್ಸ್ ಅಂತ ಕರಿತೀವಿ. ಈವನ್ ಸಿವಿಲ್ ಕೇಸ್ಗಳಲ್ಲಿ ಅದನ್ನ ನಾವು ಪ್ಲೈಂಟಿಫ್ ಎವಿಡೆನ್ಸ್ ಅಂತ ಕರಿತೀವಿ. ನೋಡಿ, ಪ್ಲೈಂಟಿಫ್ ಅಂತಂದ್ರೆ ಸಿವಿಲ್ ಕೇಸ್ಗಳಲ್ಲಿ ಯಾರು ದಾವವನ್ನ ಹಾಕಿರ್ತಾನೆ ಅವನು ಪ್ಲೈಂಟಿಫ್. ಯಾರು ಅಪೋಸಿಟ್ ಪಾರ್ಟಿ ಇರ್ತಾನಲ್ಲ ಅವನ ನಾವೇನಂತ ಕರಿತೀವಿ, ಡಿಫೆಂಡೆಂಟ್ ಅಂತ ಕರಿತೀವಿ, ಅಥವಾ ಪ್ರತಿವಾದಿ. ವಾದಿ ಮತ್ತು ಪ್ರತಿವಾದಿ. ಸೊ ಇಲ್ಲಿ ಪ್ರತಿವಾದಿ ಬಂದು ಒಂದು ಪ್ರತಿವಾದ ಪತ್ರವನ್ನ ಸಲ್ಲಿಸ್ತಾನೆ. ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅಂತ ನಾವು ಕರಿತೀವಿ. ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತಾನೆ. ತದನಂತರ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಆದ್ಮೇಲೆ ಸೊ ಮಧ್ಯದಲ್ಲಿ ಏನಾದ್ರೂ ಒಂದು ಆದೇಶವನ್ನ ಆಗ್ಬೇಕು. ನೋಡಿ, ಮಧ್ಯದಲ್ಲಿ ಆದೇಶ ಆಗ್ಬೇಕು. ಈ ಮಧ್ಯ ಆದೇಶ ಅಥವಾ ಇಂಟ್ರಿಮ್ ಆರ್ಡರ್ ಅಂತ ಕರಿತೀವಿ. ಸೊ ಈ ಇಂಟ್ರಿಮ್ ಮಧ್ಯದಲ್ಲಿ ಒಂದು ಆದೇಶ ಆಗ್ಬೇಕು. ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಅಥವಾ ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಹಾಕಿದ್ರೆ ಮೊದಲು ಆ ತೀರ್ಮಾನವನ್ನ ಮಾಡ್ತಾರೆ. ಸೊ ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಅಂತಂದ್ರೆ ಏನು? ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ, ಈಗ ಒಂದು ಯಾವುದೋ ಒಂದು ಆಸ್ತಿಯ ವಿಚಾರವಾಗಿ ಅಣ್ಣ ತಮ್ಮದಿರೋ ಅಥವಾ ಒಂದು ಯಾವುದೋ ಒಂದು ಕಾಂಪ್ಲೆಕ್ಸ್ ಇರ್ತದೆ. ಆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಸುಮಾರು ಅಂಗಡಿಗಳಿರ್ತವೆ. ಆ ಅಂಗಡಿಗಳಲ್ಲಿ ಬಾಡಿಗೆಗಳು ಬರ್ತಾ ಇರುತ್ತೆ. ಸೊ ಆ ಇಬ್ರು ಅಣ್ಣ ತಮ್ಮದಿರ್ತಾರೆ. ಆ ಅಣ್ಣ ತಮ್ಮದಿರ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇರ್ತದೆ. ಸೊ ಆ ಡಿಸ್ಪ್ಯೂಟ್ ಇದ್ದು ಆ ಬಾಡಿಗೆಗಳನ್ನ ಏನ್ ಮಾಡ್ತಾ ಇರ್ತಾನೆ, ಅಣ್ಣ ಅದನ್ನ ತಗೋತಾ ಇರ್ತಾನೆ ತಂದೆ ತೀರೋದ ನಂತರ. ಆದ್ರೆ ತಮ್ಮನು ಕೊಡ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಸೊ ಈ ಒಂದು ಏನು ರೆಂಟ್ ಬರ್ತಾ ಇರ್ತದಲ್ಲ, ಆ ರೆಂಟ್ ಅನ್ನ ನೀವು ಕೋರ್ಟ್ಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿ ಆದೇಶವನ್ನ ಮಾಡುವಂಥದ್ದು. ಯಾವುದೋ ಒಂದು ಲೀಸ್ಗೆ ಯಾವುದೋ ಒಂದು ತೆಂಗಿನ ತೋಟ ವಿಚಾರವಾಗಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಸೂಟ್ಗಳಲ್ಲಿ ಈ ತೆಂಗಿನ ತೋಟದಲ್ಲಿ ಬರುವಂತ ಆದಾಯ ಏನಿರುತ್ತೆ ಅದನ್ನು ಒಬ್ಬ ತಿಂತಾ ಇರ್ತಾನೆ. ಸೊ ಇನ್ನೊಬ್ಬನು ಕೊಡ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ನೀವು ಕೋರ್ಟ್ಗೆ ಕೊಡಿ ಅಂತೇಳಿ ಒಂದು ಇಂಟರ್ಲೊಕೇಟರ್ ಆದೇಶವನ್ನ ಮಾಡುವಂಥದ್ದು. ಅಥವಾ ಯಾವುದೋ ಒಂದು ಪ್ರಾಪರ್ಟಿನ ಏನು ಸೀಸ್ ಮಾಡಿರ್ತಾರೆ ಪೊಲೀಸ್ನವರು, ಆ ಪ್ರಾಪರ್ಟಿ ಏನಾಗ್ತಾ ಇರುತ್ತೆ, ಪೆರಿಶ್ ಆಗ್ತಾ ಇರುತ್ತೆ. ಅದು ಏನು ಹಾಳಾಗ ಅಂತ ಸಂಭವ ಇರುತ್ತೆ. ಆ ಸಂದರ್ಭದಲ್ಲಿ ಕೋರ್ಟೇ ಅದನ್ನ ಮಾರಾಟ ಮಾಡುವಂತ ಒಂದು ಆದೇಶವನ್ನ ಕೋರ್ಟು, ನ್ಯಾಯಾಲಯ ಕೊಡುತ್ತೆ. ಸೊ ಈ ನಿಟ್ಟಿನಲ್ಲಿ ಇಂಟರ್ಲೊಕೇಟರಿ ಆರ್ಡರ್ ಅಂತ ಹೇಳಿ ಅದನ್ನ ಮಾಡ್ತಾರೆ. ಅದಾದ ನಂತರ ಯಾರು ದಾವವನ್ನ ಸಲ್ಲಿಸಿರ್ತಾರೆ ಅವ್ರಿಗೆ ಒಂದು ಎವಿಡೆನ್ಸ್ ಅನ್ನ ಹಾಕುವಂತ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ಎವಿಡೆನ್ಸ್ ಅನ್ನ ಹಾಕುವಂತ ಅವಕಾಶ ಕೊಟ್ಟು ಅವರು ಒಂದು ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ಕೊಡ್ತಾರೆ ಮತ್ತು ಅವರು ಡಿಪೋಸಿಷನ್ಸ್ ಅನ್ನ ಕೊಡ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಆ ಹೇಳಿಕೆಗಳನ್ನ ಕ್ರಾಸ್ ಮಾಡ್ಲಾಗುತ್ತೆ. ಅದೇ ರೀತಿಯಲ್ಲಿ ಪ್ರತಿವಾದಿ ಪತ್ರ, ಪ್ರತಿವಾದಿ ಯಾರು ಅಪೋಸಿಟ್ ಪಾರ್ಟಿ ಇರ್ತಾನೆ ಅವನಿಗೊಂದು ಅವಕಾಶ ಕೊಡ್ತಾರೆ. ಅವನು ಒಂದು ಎವಿಡೆನ್ಸ್ ಅನ್ನ ಹಾಕ್ತಾನೆ. ಅದನ್ನ ಯಾರು ಪ್ಲೈಂಟಿಫ್ ಯಾರು ಇರ್ತಾರೆ ಆ ಪ್ಲೈಂಟಿಫ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ತದನಂತರ ಏನಾಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆರ್ಗ್ಯುಮೆಂಟ್ ಇಬ್ಬರ ಕಡೆಯಿಂದನೂ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆರ್ಗ್ಯುಮೆಂಟ್ ನ ಕೇಳ್ತಾರೆ. ತದನಂತರ ಜಡ್ಜ್ಮೆಂಟ್ಗೆ ಪೋಸ್ಟ್ ಮಾಡ್ತಾರೆ. ನೋಡಿ, ಇದು ಕೇವಲ ಸಿವಿಲ್ ನ್ಯಾಯಾಲಯಕ್ಕೆ ಮಾತ್ರ ಈ ಒಂದು ಸ್ಟೇಜಸ್ ಅಪ್ಲೈ ಆಗುತ್ತೆ ಎಂದಲ್ಲ. ಇದು ಕ್ರಿಮಿನಲ್ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಒಬ್ಬ ವಾದಿ ಅಂತ ಇರ್ತಾನೆ, ಕಂಪ್ಲೇಂಟ್ ಕೊಟ್ಟವನೊಬ್ಬ ಇರ್ತಾನೆ, ಫೈಲ್ ಮಾಡಿದವನೊಬ್ಬ ಇರ್ತಾನೆ, ಅಪೋಸಿಟ್ ಪಾರ್ಟಿ ಇರ್ತಾನೆ. ಸೊ ಈ ಅಪೋಸಿಟ್ ಪಾರ್ಟಿ ಇಬ್ರಿಗೂ ಎವಿಡೆನ್ಸ್ ಅನ್ನ ಪೋಸ್ಟ್ ಮಾಡೋಕೆ ಅವಕಾಶವನ್ನ ಕೊಡ್ತಾರೆ. ತದನಂತರ ಎವಿಡೆನ್ಸ್ ಅನ್ನ ಪೋಸ್ಟ್ ಮಾಡ್ತಾರೆ. ಸೊ ಎವಿಡೆನ್ಸ್ ಅನ್ನ ಪೋಸ್ಟ್ ಮಾಡಾದ ನಂತರ ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ತಾರೆ. ಆರ್ಗ್ಯುಮೆಂಟ್ಸ್ ಆದ ನಂತರ ಜಡ್ಜ್ಮೆಂಟ್ಗೆ ಪೋಸ್ಟ್ ಮಾಡ್ತಾರೆ. ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಆಯ್ತಾ, ಈ ಪ್ಲೈಂಟಿಫ್ ಮತ್ತು ಡಿಫೆಂಡೆಂಟ್ ಏನಿರ್ತಾರೆ ಇವರ ಇಬ್ಬರ ನಡುವೆ ಯಾವ ಒಂದು ಪಾಯಿಂಟ್ಗೆ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ, ಇವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿ ಕೋರ್ಟು ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ಮಾಡುತ್ತೆ. ಇಶ್ಯೂಸ್ ಅನ್ನ ಫ್ರೇಮ್ ಮಾಡುತ್ತೆ. ನೀವು ಪ್ರಶ್ನೆಯನ್ನ ಕೇಳ್ಬೋದು, ವಾಟ್ ಈಸ್ ಇಶ್ಯೂಸ್ ಅಂತಂದ್ರೆ, ಇಶ್ಯೂಸ್ ಈಸ್ ನಥಿಂಗ್ ಬಟ್ ಕಾಂಟ್ರವರ್ಸಿ ಬಿಟ್ವೀನ್ ದ ಟೂ ಪಾರ್ಟೀಸ್ ವೇರ್ ಒನ್ ಪಾರ್ಟಿ ಅಸರ್ಟ್ಸ್ ಅಂಡ್ ದಿ ಅದರ್ ಪಾರ್ಟಿ ಡಿನೈಸ್ ಅಂತ. ಒಂದು ಪಾರ್ಟಿ ಅಸರ್ಟ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಪಾರ್ಟಿ ಅದನ್ನ ಡಿನೈ ಮಾಡ್ತಾ ಇರ್ತಾನೆ. ಸೊ ಈ ಒಂದು ಅಂಶನ ನಾವೇನಂತ ಕರಿತೀವಿ, ಇಶ್ಯೂ ಅಂತ ಕರಿತೀವಿ. ನೋಡಿ, ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಟ್ಟೆ. ಇಬ್ರು
ಸ್ಕೂಲ್ನಲ್ಲಿ ಇಬ್ರು ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ವಾಟ್ ಇಸ್ ದ ಇಶ್ಯೂ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಇಶ್ಯೂ ಈಸ್ ದಿ ಫ್ಯಾನ್ ಅಂತ ಹೇಳಿ. ದೇ ರಿಕ್ವೈರ್ ದಿ ಕೂಲಿಂಗ್ ಎಫೆಕ್ಟ್. ಒಂದು ಒಬ್ಬನಿಗೆ ತಣ್ಣಗಾಗ್ಬೇಕು, ಹಾಗಾಗಿ ಫ್ಯಾನ್ ಆಗ್ಬೇಕು ಅಂತ ಒಬ್ಬ, ಫ್ಯಾನ್ ಆಫ್ ಮಾಡು ಅಂತ ಒಬ್ಬನಿಗೆ ಚಳಿ ಆಗ್ತಾ ಇದೆ, ಒಬ್ಬನಿಗೆ ಸೆಕೆ ಆಗ್ತಾ ಇದೆ. ಸೊ ದಟ್ ಇಸ್ ದ ಇಶ್ಯೂ, ಫ್ಯಾನ್ ಇಸ್ ದ ಇಶ್ಯೂ. ಆಯ್ತಾ? ಸೊ ಇನ್ನೊಂದು ನಾನು ನಿಮ್ಗೆ ಉದಾಹರಣೆಯನ್ನ ಕೊಟ್ಟೆ. ಏನು ಇಶ್ಯೂ ಏನಂತ ಕೊಟ್ಟೆ ನಾನು? ತಂದೆ ತನ್ನ ಮಗಳನ್ನ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತ, ಅದೇ ತಾಯಿಗೆ ಹಾಸ್ಟೆಲ್ ಸೇರಿಸಬಾರದು ಅಂತ. ಸೊ ಈ ನಿಟ್ಟಿನಲ್ಲಿ ಇಬ್ಬರ ನಡುವೆ ಏನ್ ಇಶ್ಯೂ ಇದೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಮಗಳ ಎಜುಕೇಶನ್ ಈಸ್ ದ ಇಶ್ಯೂ. ನೋಡಿ, ಮಗಳ ಎಜುಕೇಶನ್ ಇಸ್ ದ ಇಶ್ಯೂ. ಸೊ ಹಾಗಾಗಿ, ಸೊ ಹಿಯರ್ ಈವನ್ ಇನ್ ಕ್ರಿಮಿನಲ್ ಕೇಸಸ್ ದ ಕೋರ್ಟ್ ವಿಲ್ ಫ್ರೇಮ್ ಇಶ್ಯೂಸ್ ಇನ್ ದ ನೇಮ್ ಆಫ್ ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಂತ ಹೇಳಿ. ನೋಡಿ, ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಂತೆ. ಏನಿದು ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಥವಾ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್? ಯಾವ ಒಂದು ವಿಚಾರವನ್ನ ಡಿಟರ್ಮೈನ್ ಮಾಡಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾನು ಸಿವಿಲ್ ಕೇಸಲ್ಲಿ ಹೇಳ್ತಾ ಇದ್ದೆ, ಒಬ್ಬ ವಾಲಂಟಿಯರ್ ಬಂದು ಕೇಸನ್ನ ಹಾಕ್ತಾನೆ. ಅದೇ ಕ್ರಿಮಿನಲ್ ಕೇಸ್ನಲ್ಲಿ ಕಂಪ್ಲೇಂಟ್ ಹಾಕೋನು ಯಾರು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಪೊಲೀಸ್ನವರು. ದ ಪೊಲೀಸ್ ವಿಲ್ ಫೈಲ್ ದಿ ಕಂಪ್ಲೇಂಟ್. ಸೊ ಕಂಪ್ಲೇಂಟ್ ಹಿಯರ್ ಇನ್ ಸೆನ್ಸ್, ಇನ್ ಕ್ರಿಮಿನಲ್ ಕೇಸಸ್, complaint means any information which which includes the cognizable offense taken place, where that information is being forwarded to a magistrate amounts to a complaint. ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಲ್ಲ, ಇಟ್ ಈಸ್ ನಾಟ್ ಅ ಕಂಪ್ಲೇಂಟ್, ಇಟ್ ಈಸ್ ಓನ್ಲಿ ಅನ್ ಇನ್ಫಾರ್ಮೇಶನ್. ಹಾಗಾಗಿ ಇಟ್ ಈಸ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. FIR ಅಂತಂದ್ರೆ ಏನು ಅಂತಂದ್ರೆ, ಫಸ್ಟ್ ಪ್ರಥಮ ಮಾಹಿತಿ ವರದಿ. ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಲ್ಲ, ಸ್ಟೇಷನ್ ಅಲ್ಲಿ ಏನೋ ಒಂದು ಕೊಡ್ತೀವಲ್ಲ, ಅದು ಆಕ್ಚುಲ್ ಕಂಪ್ಲೇಂಟ್ ಅಲ್ಲ. ದಟ್ ಈಸ್ ನಾಟ್ ದ ಕಂಪ್ಲೇಂಟ್. ಸೊ ಇನ್ ಲಾ, ಕಂಪ್ಲೇಂಟ್ ಮೀನ್ಸ್ ಎನಿ ಇನ್ಫಾರ್ಮೇಶನ್, ಎನಿ ಇನ್ಫಾರ್ಮೇಶನ್, ಎನಿ ಅಬೌಟ್ ದಿ ಅಫೆನ್ಸಸ್ ಅಂಡ್ ಪರ್ಟಿಕ್ಯುಲರ್ಲಿ ಕಾಗ್ನಿಸಬಲ್ ಅಫೆನ್ಸಸ್ ಟೇಕನ್ ಪ್ಲೇಸ್ in the locality. The same information is being provided to a magistrate amounts to a complaint, and the person who gives a complaint is called as a complainant. ನೀವು ಅದಕ್ಕೆ ನೋಡಿರ್ಬೋದು, ಕ್ರಿಮಿನಲ್ ಕೇಸ್ಗಳಲ್ಲಿ ಸ್ಟೇಟ್ ವರ್ಸಸ್ ಅಕ್ಯೂಸ್ಡ್ ಅಂತ ಆಗಿರುತ್ತೆ. ಸ್ಟೇಟ್ ಬೈ ಏನು, ಈಗ ಜಯನಗರ್ ಪೊಲೀಸ್ ಆಯ್ತು ಅಂದ್ರೆ ಜಯನಗರ ಪೊಲೀಸ್ ಸ್ಟೇಷನ್ ವರ್ಸಸ್ ಅಕ್ಯೂಸ್ಡ್, ಸ್ಟೇಟ್ ಬೈ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ವರ್ಸಸ್ ಅಕ್ಯೂಸ್ಡ್ ಅಂತ ಬರುತ್ತೆ. ನಿಮ್ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ, ಆ ಒಂದು ಪೊಲೀಸ್ ಸ್ಟೇಷನ್ ಏನಿರುತ್ತಲ್ಲ ಅದು ಕಂಪ್ಲೇನೆಂಟ್ ಆಗಿರ್ತಾರೆ. ಆಪೋಸಿಟ್ ಪಾರ್ಟಿ ಏನಾಗಿರ್ತಾರೆ, ಅಕ್ಯೂಸ್ಡ್ ಆಗಿರ್ತಾರೆ. ಸೊ ಈ ನಡುವೆ ಅವರ ಏನು ಕಂಪ್ಲೇಂಟ್ ಆಗಿರ್ತದಲ್ಲ, ಅವರು ಕಂಪ್ಲೇನೆಂಟ್ ಆಗಿದ್ದು, ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ, ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಆ ಒಂದು ಚಾರ್ಜ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿರ್ತಾರೆ. ಆ ಚಾರ್ಜ್ ಶೀಟಿನ ವಿಚಾರವಾಗಿ ಸರ್ಕಾರದ ಪರವಾಗಿ ಪೊಲೀಸ್ನವ್ರು ಬಂದು ಕೋರ್ಟ್ ನಲ್ಲಿ ವಾದ ಮಾಡಲ್ಲ. ಪೊಲೀಸ್ನವ್ರ ಪರವಾಗಿ ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅವ್ರು ಬಂದು ಆ ಒಂದು ಸರ್ಕಾರದ ಪರವಾಗಿ ವಾದವನ್ನ ಮಾಡ್ತಾರೆ. ದೇ ಆರ್ ದಿ ಆಥರೈಸ್ಡ್ ಲೀಗಲ್ ಅಫಿಷಿಯಲ್ಸ್ ಫ್ರಮ್ ದ ಗೌರ್ಮೆಂಟ್. ಆಯ್ತಾ? ಆನ್ ಬಿಹಾಫ್ ಆಫ್, ಸೊ ಪೊಲೀಸ್ ಈಸ್ ಓನ್ಲಿ ಅನ್ ಏಜೆಂಟ್, ಎನ್ ಎನ್ಫೋರ್ಸಿಂಗ್ ಏಜೆಂಟ್. ಸೊ ಈ ನಿಟ್ಟಿನಲ್ಲಿ ಅವರೊಂದು ಏನ್ ಚಾರ್ಜ್ ಶೀಟ್ ಹಾಕಿರ್ತಾರೆ, ಒಂದು ಪ್ರಾಸಿಕ್ಯೂಷನ್, ಅವ್ರನ್ನ ನಾವು ಪ್ರಾಸಿಕ್ಯೂಷನ್ ಅಂತ ಕರಿತೀವಿ. ಪ್ರಾಸಿಕ್ಯೂಷನ್ ಒಂದು ಅವಕಾಶವನ್ನ ಕೊಡುತ್ತೆ. ಪ್ರಾಸಿಕ್ಯೂಷನ್ ಅವ್ರು ಏನ್ ಮಾಡ್ತಾರೆ, ಒಂದು ಅವಾದವನ್ನ ಮಾಡ್ತಾರೆ. ಸೊ ನೋಡಿ, ಇಂಥ ಒಂದು ಅಪರಾಧವನ್ನ ಮಾಡಿದ್ದಾನೆ, ಈ ರೀತಿಯಾದಂತ ಒಂದು ಮೆಟೀರಿಯಲ್ಸ್ ನೆಲ್ಲ ನಾವು ರೆಕಾರ್ಡ್ ಮಾಡಿದೀವಿ ನೋಡಿ, ಇದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಇದ್ರಲ್ಲಿ ಆಟೋಪ್ಸಿ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಇದೆ, ಒಂದು ಏನಾದ್ರು ಡೆತ್ ನೋಟ್ ಇದೆ, ಡೆತ್ ನೋಟ್ ಇದೆ ಇದರೊಳಗೆ. ಸೊ ಕಂಪ್ಲೇಂಟ್ ಇದೆ, FIR ಇದೆ, ಮತ್ತು ಸ್ಟೇಟ್ಮೆಂಟ್ಸ್ ಆಫ್ ವಿಟ್ನೆಸಸ್ ಇದಾವೆ. ಸೊ ಇದೆಲ್ಲ ಕನ್ಸಿಡರ್ ಇದೆಲ್ಲನೂ ಸಹ ಚಾರ್ಜ್ ಶೀಟ್ ನಲ್ಲಿ ಬರುತ್ತೆ. ಸೊ ಆ ಚಾರ್ಜ್ ಶೀಟ್ ಅನ್ನ ಒಂದು ಕಂಪೈಲ್ ಮಾಡಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ ಒಂದು ಬೇಸಿಸ್ ಮೇಲೆ ಪ್ರಾಸಿಕ್ಯೂಷನ್ ಅವರು ವಾದವನ್ನ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಅವರು ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಡಿಫೆನ್ಸ್ನವ್ರು ಏನಿರ್ತಾರೆ, ಸೊ ಆ ಒಂದು ವಿಟ್ನೆಸ್ಗಳನ್ನ ಚೀಫ್ ಅನ್ನ ಮಾಡಿಸುವಂತ ಸಂದರ್ಭ. ಆ ಚೀಫ್ ಆದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಒಳಪಡಿಸುವಂತದ್ದು. ಸೊ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದ ನಂತರ ಆ ಇಬ್ಬರಿಗೂ ಅವಕಾಶವನ್ನ ಕೊಡ್ಲಾಗುತ್ತೆ. ಪ್ರಾಸಿಕ್ಯೂಷನ್ ಅವ್ರಿಗೂ ಅವಕಾಶವನ್ನ ಕೊಡ್ಲಾಗುತ್ತೆ, ಡಿಫೆನ್ಸ್ನವ್ರಿಗೂ ಅವಕಾಶವನ್ನ ಕೊಡ್ಲಾಗುತ್ತೆ.
ಸೊ ಡಿಫೆನ್ಸ್ನವ್ರಿಗೆ ಅವಕಾಶವನ್ನ ಕೊಟ್ಟಾದ ನಂತರ ಆ ಒಂದು ಅಕ್ಯೂಸ್ಡ್ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ನೋಡ್ರಿ, ನಿಮ್ ಮೇಲೆ ಈ ತರ ಒಂದು ಆರೋಪ ಬಂದಿದೆ, ಇದಕ್ಕೆ ಏನ್ ಹೇಳ್ತೀರಿ ಅಂತ ಹೇಳಿ 3-1-3 ಸ್ಟೇಟ್ಮೆಂಟ್ ರೆಕಾರ್ಡ್ ಅನ್ನು ಮಾಡ್ಲಾಗತ್ತೆ. ಸೊ ಇಬ್ಬರು ಸೈಡ್ ಆರ್ಗ್ಯುಮೆಂಟ್ ಮಾಡ್ಲಾಗತ್ತೆ. ತದನಂತರ ಮತ್ತೆ ಅವರು ಸಹ ಆ ಕ್ರಿಮಿನಲ್ ಕೇಸ್ಗಳು ಏನು ಸಿವಿಲ್ ಕೇಸ್ಗಳಲ್ಲಿ ರೀತಿಯಲ್ಲಿ ಜಡ್ಜ್ಮೆಂಟ್ಗೆ ಪೋಸ್ಟ್ ಅನ್ನ ಮಾಡ್ತಾರೆ. ಸೊ ನೌ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಕೋರ್ಟ್ ಟು ಡಿಸೈಡ್ ದ ಕೇಸ್. ನೋಡಿ, it is the duty of the court to decide the case. Here also, the court will think of what need to be decided. ನೋಡಿ, what need to be decided. ಅಲ್ಲೇನಿತ್ತು, ವಾಟ್ ಆರ್ ದ ಇಶ್ಯೂಸ್, ಅಂತ ಇತ್ತು. ಇಲ್ಲಿ ವಾಟ್ ಆರ್ ದ ಥಿಂಗ್ಸ್ ಟು ಬಿ ಡಿಸೈಡೆಡ್ ಅಂತ ಮಾಡ್ತಾರೆ. ವಾಟ್ ಆರ್ ದ ಥಿಂಗ್ಸ್ ಟು ಬಿ ಡಿಸೈಡೆಡ್ ಇನ್ ಕ್ರಿಮಿನಲ್ ಕೇಸಸ್? ವೆದರ್ so and so person has committed an offense punishable under so and so section, whether whether the prosecution has proved the guilt beyond all reasonable doubt, what order ಅಂತ ಹೇಳಿ ಒಂದು ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಅಂತ ಹಾಕೊಂತಾರೆ. ಆ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ಗೆ ಮೈ ಫೈಂಡಿಂಗ್ಸ್ ಆರ್ ಅಂತ ಶುರು ಮಾಡ್ತಾರೆ. ಮೈ ಫೈಂಡಿಂಗ್ಸ್ ಆರ್ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಕ್ರಿಮಿನಲ್ ಕೋರ್ಟಿನ ಜಡ್ಜ್ಮೆಂಟ್ ಅನ್ನ ತಮಗೆ ತೋರಿಸ್ತೀನಿ. ಒಂದು ಪ್ರಾಬ್ಲಮ್ ಅನ್ನು ಸಹ ನಾವು ಮಾಡೋಣ, ಆಯ್ತಾ? ಸೊ ಇಲ್ಲಿ ಮೈ ಫೈಂಡಿಂಗ್ಸ್ ನೋಡಿ, ಇಲ್ಲಿ ವಾಟ್ ಈಸ್ ದಿ ಫೈಂಡಿಂಗ್ ಅಂತಂದ್ರೆ ನಾನು ಏನ್ ನೋಡಿದ್ದೀನಿ ಅಂತ ಹೇಳಿ, ಅಂತ. ಈಗ ನಾವು ಡಾಕ್ಟರ್ ಹತ್ರ ಹೋದಂತ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲ ಅಂತ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಆ ಸಂದರ್ಭದಲ್ಲಿ ಡಾಕ್ಟರ್ ಡಯಾಗ್ನೈಸ್ ಮಾಡ್ತಾರೆ. ನೋಡಿ, ನಿಮ್ಗೆ ನಾನು ಒಂದು ಟೆಸ್ಟ್ ಅನ್ನ ಬರ್ಕೊಡ್ತೀನಿ, ಆ ಟೆಸ್ಟ್ ನ ನೀವು ಮಾಡಿಸ್ಕೊ ಬನ್ನಿ. ತದನಂತರ ನಾನು ಅದನ್ನ ನೋಡ್ಬಿಟ್ಟು ಏನಾಗಿದೆ ಅಂತ ಹೇಳ್ತೀನಿ, ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ, ಸರಿ ಅಂತ ಹೇಳಿ ನಾನು ಡಾಕ್ಟರ್ ಹೇಳ್ದಂಗೆ ಒಂದು ಡಯಾಗ್ನೈಸ್ ಮಾಡಿಸ್ಕೊಂಡ್ ಬರ್ತೀನಿ, ಅದು ಎಕ್ಸ್ರೇ ಮಾಡಿಸ್ಕೊಂಡ್ ಬರ್ತೀನಿ, ಏನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬರ್ತೀನಿ. ಸೊ ಅದನ್ನ ನೋಡ್ತಾರೆ, ಡಾಕ್ಟರ್ ನೋಡ್ಬಿಟ್ಟು ಒಂದು ಫೈಂಡಿಂಗ್ಸ್ ಮಾಡ್ತಾರೆ. ನಾನು ಏನ್ ನೋಡಿದ್ದೀನಿ, ಸೊ ವಾಟ್ ಐ ಹ್ಯಾವ್ ಅಬ್ಸರ್ವ್, ವಾಟ್ ಐ ಹ್ಯಾವ್ ಥಾಟ್, ವಾಟ್ ಐ ಅಂಡರ್ಸ್ಟುಡ್ ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ನಲ್ಲಿ ಏನು ಮೈ ಫೈಂಡಿಂಗ್ಸ್ ಅದರಲ್ಲಿ ಬರೀತಾರೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಸೋ ಅಂಡ್ ಸೋ ಪ್ರಾಬ್ಲಮ್, ಸೊ ಇಟ್ ಈಸ್ ದ ಕ್ರಾನಿಕ್ ಪ್ರಾಬ್ಲಮ್, ಕ್ರಾನಿಕ್ ಅಕ್ಯೂಟ್ ಅಂತ ಹೇಳಿ, ಅಥವಾ ಈ ಮುಂಚೆ ಇತ್ತ, ಪ್ರೀವಿಯಸ್ ಹಿಸ್ಟ್ರಿ ಇತ್ತ ಅಂತ ಹೇಳಿ ಎಲ್ಲವನ್ನು ಸಹ ಫೈಂಡಿಂಗ್ ಮಾಡ್ತಾರೆ. ಏನು ಯೂಶಲ್ ಆಗಿ ಗೌರ್ಮೆಂಟ್ ಡಾಕ್ಟರ್ಸ್ಗಳು ಮೆಡಿಕೋ ಲೀಗಲ್ ಕೇಸಸ್ ಗಳನ್ನ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ, ಈಗ ಗಂಡ ಯಾರೋ ಹೊಡೆದಿರ್ತಾನೆ, ಆ ಸಂದರ್ಭದಲ್ಲಿ ಆ ಒಂದು ಹೆಣ್ಮಕ್ಳು ಏನ್ ಮಾಡಿರ್ತಾಳೆ, ಆ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಸೊ ತಲೆ ಊದ್ಕೊಂಡಿರುತ್ತೆ, ಸೊ ಏನು ಮೂಗಲ್ಲಿ ಸ್ವಲ್ಪ ಬ್ಲಡ್ ಬಂದಿರುತ್ತೆ, ಮೈ ಮೇಲೆಲ್ಲ ತರಚಿದ ಗಾಯಗಳಾಗಿರುತ್ತೆ. ಸೊ ಅವಳು ಬಂದು ಹೇಳ್ತಾಳೆ, ನನ್ನ ಗಂಡನ ಜೊತೆ ಜಗಳ ಆಯ್ತು, ಸೊ ಈ ನಿಟ್ಟಿನಲ್ಲಿ ನಾನು ಬಂದು ಇದನ್ನ ತೋರ್ಸ್ಕೊತಾ ಇದ್ದೀನಿ ಅಂದಾಗ, ಆ ಒಂದನ್ನ ಅಂಶವನ್ನ MLC ಮೆಡಿಕೋ ಲೀಗಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಡಾಕ್ಟರ್ ಫೈಂಡಿಂಗ್ ಮಾಡ್ತಾರೆ ಎಲ್ಲೆಲ್ಲೆಲ್ಲ ಗಾಯಗಳಾಗಿದೆ. ಒಳ್ಳೆ ಮೂಳೆ ಮುರಿದಂಗ್ ಹೊಡೆದಿದ್ರೆ ಫ್ರಾಕ್ಚರ್ ಆಗಿದೆ ಅಂತ ಫೈಂಡಿಂಗ್ ಮಾಡ್ತಾರೆ. ಸೊ ಹಂಗೇನೆ ನಾವು ನ್ಯಾಯಾಲಯದಲ್ಲೂ ಸಹ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ನಲ್ಲಿ ದ ಕೋರ್ಟ್ ವಿಲ್ ಗಿವ್ ಇಟ್ಸ್ ಫೈಂಡಿಂಗ್. ಸಿ, ನನ್ನ ಫೈಂಡಿಂಗು ಈ ಕೇಸ್ನಲ್ಲಿ ಇದು ಇದು ಸಕಾರಾತ್ಮಕವಾಗಿದೆಯಾ ಅಥವಾ ನಕಾರಾತ್ಮಕವಾಗಿದೆ, ವೆದರ್ ಇಟ್ಸ್ ಇನ್ ಅಫರ್ಮೇಟಿವ್ ಆರ್ ವೆದರ್ ಇಟ್ಸ್ ಇನ್ ನೆಗೆಟಿವ್ ಅಂತ ಹೇಳುತ್ತೆ. ಅಫರ್ಮೇಟಿವ್ ಅಂತಂದ್ರೆ ಏನು? ವಾಟ್ ಈಸ್ ಅಫರ್ಮೇಟಿವ್? ಅಫರ್ಮೇಟಿವ್ ಮೀನ್ಸ್ ಪಾಸಿಟಿವ್ ಅಂತ ಹೇಳಿ, ನೆಗೆಟಿವ್ ಮೀನ್ಸ್ ಇಲ್ಲ ಅಂತ ಹೇಳಿ. ಪ್ರಾಸಿಕ್ಯೂಷನ್ ಅವ್ರು ಪ್ರೂವ್ ಮಾಡಿದ್ರ, ಫೇಲ್ ಆದ್ರು, ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಅಂಶದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ, ಫಾರ್ ವಾಟ್ ರೀಸನ್ಸ್ ಅಂತ ನೋಡಿ. ಯಾವುದೇ ಜಡ್ಜ್ಮೆಂಟ್, ಸಿವಿಲ್ ಜಡ್ಜ್ಮೆಂಟ್ ಆಗಿರ್ಬೋದು, ಕ್ರಿಮಿನಲ್ ಜಡ್ಜ್ಮೆಂಟ್ ಆಗಿರ್ಬೋದು, ಆ ಜಡ್ಜ್ಮೆಂಟ್ಗಳು ನಾನು ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಅಂತ ಉದ್ಭವ ಆಗತ್ತೆ, ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ನೋಡಿ, ಇಂಥ ಒಬ್ಬ ವ್ಯಕ್ತಿ ಒಬ್ಬ ಸರಿ ಇಲ್ಲ ಕಣ್ರಿ ಅವನು ಅಂತ ನಾನು ಅವನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಅಂತ ಕೇಳ್ತಾರೆ. ಸೊ ಹಾಗೇನೆ ಇಂಥ ಒಂದು ವಿಷಯವನ್ನ ಅದನ್ನ ಬಗ್ಗೆ ನಾನು ತೀರ್ಪನ್ನ ಕೊಡ್ತಾ ಇದ್ದೀನಿ, ಒಬ್ಬನ ಜಡ್ಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ವಿತೌಟ್ ರೀಸನ್ಸ್ ಇಸ್ ದೇರ್ ಇಸ್ ಎನಿ ಜಡ್ಜ್ಮೆಂಟ್ ಆರ್ ಅನ್ ಆರ್ಡರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ದೇರ್ ಇಸ್ ನೋ ಸಚ್ ಜಡ್ಜ್ಮೆಂಟ್ ಆರ್ ಆರ್ಡರ್ ವಿತೌಟ್ ರೀಸನ್ಸ್ ಅಂತ. ಯುವರ್
there should be a reasoned judgment ಅಂತ. Instead of giving a reasons, whatever the judgment pronounced by the court should be a reasoned judgment ಅಂತ. ಕೇವಲ ರೀಸನ್ಸ್ ಕೊಡೋದಲ್ಲ, ರೀಸನ್ಡ್ ಅಂತ ನಾವು ನಾನು ಉದಾಹರಣೆ ಕೊಡ್ತಾ ಇದ್ದೆ ತಮ್ಗೆ. ಏನಂತ ಅಂದ್ರೆ, ಆ ರಾಜನ ಒಂದು ಕತೆ ಹೇಳ್ತಾ ಇದ್ದೆ ನಿಮ್ಗೆ, ಆ ಮಗುವನ್ನ ಕತ್ತರಿಸ್ಕೊಡು ಅಂತ ಹೇಳಿ. ಆ ಸಂದರ್ಭದಲ್ಲಿ ಡೆಮೆನೇರ್ ಆಫ್ ದಿ ಏನು ಪಾರ್ಟೀಸ್, ಡೆಮಿನರ್ ಅಂತಂದ್ರೆ ವ್ಯಕ್ತಿಯ ಬಿಹೇವಿಯರ್ ಅನ್ನ ಚೆಕ್ ಮಾಡುತ್ತೆ. ಇವನು ಹೆಂಗೆ ಬಿಹೇವ್ ಮಾಡ್ತಾ ಇದ್ದಾನೆ ನ್ಯಾಯಾಲಯದಲ್ಲಿ, ಇವನು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಸೊ ಆ ನಿಟ್ಟಿನಲ್ಲಿ ದ ಕೋರ್ಟ್ ವಿಲ್ ಅಬ್ಸರ್ವ್ ಆಲ್ ದೀಸ್ ಥಿಂಗ್ಸ್. ಆ ರಾಜನ ಕೋರ್ಟಲ್ಲೂ ಅದನ್ನ ಅಬ್ಸರ್ವ್ ಮಾಡೋದು. ಮಗುನ ಕತ್ತರಿಸಿ ಅಂತ ಹೇಳಿದ ತಕ್ಷಣ ನಿಜವಾದ ತಾಯಿ ಕಿರ್ಚುದ್ಲು, ಬೇಡ ಬೇಡ, ಆ ಮಗುನ ಅವಳತ್ರನೇ ಅವಳತ್ರನೇ ಬಿಟ್ಬಿಡಿ, ಆ ಮಗು ಎಲ್ಲ ಒಂದ್ ಕಡೆ ಜೀವಂತವಾಗಿರ್ಲಿ ಅಂತ ಇದ್ಲು. ಬಟ್ ಇನ್ನೊಬ್ಳು ಸುಮ್ಮನೆ ನಿಂತಿದ್ಲು. ದ ಕೋರ್ಟ್ ವಿಲ್ ಅಬ್ಸರ್ವ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೀಸನಿಂಗ್ ಅಂತ. ಇದನ್ನ ನಾವು ಅಂದ್ರೆ ತರ್ಕವಾಗಿ ಮಾಡುವಂಥದ್ದು. ನೋಡಿ, ಯಾವುದೇ ಕೇಸ್ ಆಗ್ಲಿ, ದ ಕೇಸ್ ಶುಡ್ ಕಮ್ ಟು ಎ ಲಾಜಿಕಲ್ ಎಂಡ್ ಅಂತ. ಒಂದು ತರ್ಕಬದ್ಧವಾಗಿ ಆ ಕೇಸು ಇತ್ಯರ್ಥ ಆಗ್ಬೇಕು ಅಂತ ಹೇಳಿ. ಆ ಇತ್ಯರ್ಥ ಆಗೋ ನಿಟ್ಟಿನಲ್ಲಿ 100 ಜನ ಏನು ಅಪರಾಧಿಗಳಿಗೆ ಶಿಕ್ಷೆ ಆದ್ರಲ್ಲೂ ಆಗ್ದಲ್ಲಿದ್ರು ಪರವಾಗಿಲ್ಲ, ಆದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಕೋರ್ಟಿನ ಕಾನ್ಸೆಪ್ಟ್. ನಾನು ಹೇಳ್ತಾ ಇದ್ದೆ ಈ ಮುಂಚೆ ಪ್ರಪೋಸಿಷನ್ ಆಫ್ ಲಾ ಅಂತ. ಅಂದ್ರೆ ಪ್ರಪೋಸಿಷನ್ ಆಫ್ ಲಾ ಅಂತಂದ್ರೆ ಏನು ಅಂತಂದ್ರೆ, ಲಾ ಇಸ್ ದಿಸ್ ಅಂತ. ಅಂದ್ರೆ ನನ್ಗೇನೋ ಅಪರಾಧ ಮಾಡ ಶಬ್ದದಿಂದ ಮಾತಾಡ್ತಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಅದು ಮಾತಾಡ್ತಿರೋದು ನನ್ಗೆ ಗೊತ್ತಿಲ್ಲ, ಇದು ತಪ್ಪಲ್ಲ ಅಂತ ನಂಗೆ ಗೊತ್ತಿಲ್ಲ ಅಂತ ನಾವು ಏನು, ಇದು ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಲಾ ಏನ್ ಹೇಳುತ್ತೆ ಅಂದ್ರೆ, ಇಗ್ನೋರೆನ್ಸ್ ಆಫ್ ಲಾ ಇಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳುತ್ತೆ. ಇನ್ನು ಇಗ್ನೋರೆನ್ಸ್ ಆಫ್ ಲಾ ಇಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳುತ್ತೆ. ಒಬ್ಬ ವ್ಯಕ್ತಿಗೆ ಆಲ್ರೆಡಿ ಶಿಕ್ಷೆಯನ್ನ ಕೊಟ್ಟಿರ್ತಾರೆ, ಅದೇ ವ್ಯಕ್ತಿಗೆ ಇನ್ನೊಂದು ಅದೇ ಒಂದು ಕೇಸ್ ಇನ್ನೊಂದ್ಸಲಿ ಶಿಕ್ಷೆ ಕೊಡ್ಬೋದಾ ಸರ್ ಅಂತ ಕೇಳಿದ್ರೆ ಕೊಡಬಾರ್ದು ಅಂತ ಹೇಳಿ. ಸೊ ಅದನ್ನ ನಾವು ಡಬಲ್ ಜಿಯೋಪಾರ್ಡಿ. ನೋಡಿ, ಇಟ್ ಈಸ್ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಲಾ ಅಂತ. ಸೊ ದಟ್ ಈಸ್ ಪ್ರಪೋಸಿಷನ್ ಆಫ್ ಲಾ. Law has its own principles. ನೋಡಿ, law has its own principles. Even in criminal cases, FIR, if there is an FIR is delayed and the reasons for delay is not been explained, ಯಾಕೆ ಡಿಲೇ ಆಯ್ತು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. If there is a discrepancy in the statement of the witnesses, discrepancy ಬಂತು. If there is a contradictions, so in the statement of the witnesses, ಇವನೊಂಥರ ಹೇಳ್ತಾನೆ, ಇವನೊಂಥರ ಹೇಳ್ತಾನೆ. ಅವಳು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಮಚ್ಚಲ್ ಹೊಡೆದ ಅಂತ ಹೇಳ್ತಿರ್ತಾಳೆ, ಅಲ್ಲಿಗೆ ಬಂದು ಇಲ್ಲ ಚಾಕುದಲ್ಲಿ ಚುಚ್ಚದ ಅಂತಾನೆ. ಯಾವುದು ಮತ್ತೆ? ಸೊ ಡಿಸ್ಕ್ರಿಪೆನ್ಸಿ ಇನ್ ದಿ ವೆಪನ್, ಅಲ್ಲೊಂಥರ ಹೇಳ್ತಾ ಇದ್ದಾಳೆ, ಇಲ್ಲೊಂಥರ ಹೇಳ್ತಾ ಇದ್ದಾಳೆ. ಅಥವಾ ಇಂಟ್ರೆಸ್ಟೆಡ್ ವಿಟ್ನೆಸ್ಗಳು ಎಕ್ಸಾಜರೇಷನ್ ಮಾಡ್ತಾರೋದು, ಇವನಿಗೆ ಶಿಕ್ಷೆ ಆಗ್ಲಿ ಅಂತ ಅದನ್ನ ಎಕ್ಸಾಜರೇಟ್ ಮಾಡೋದು ಅನ್ನೋ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಅಪ್ರಿಶಿಯೇಟ್ ಮಾಡ್ಬೇಕು, ಅದನ್ನೆಲ್ಲ ಅಂಶವನ್ನು ನ್ಯಾಯಾಲಯ ಪರಿಗಣಿಸ್ಬೇಕು ಅಂತ ಹೇಳಿ ಅದನ್ನ ಮಾಡುತ್ತೆ. ನೋಡಿ, ಸೊ ಅದನ್ನ ನಾವೇನಂತ ಕರಿತೀವಿ? ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸಸ್ ಅಂತ ಕರಿತೀವಿ. ಸೊ while pronouncing a judgment, a judge has to appreciate the evidences properly. Whatever the evidences produced and adduced by both the parties should be examined carefully, meticulously by the judge. He has to apply his mind. ನೋಡಿ, ವಿಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನೋಡಿ, ಈ ಮುಂಚೆ ಆ ವ್ಯಕ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಅಲ್ವಾ, ನಿಮ್ಗೂ ಅವನಿಗೂ ಸಹ ಒಂದ್ಸತಿ ಯಾವಾಗ ಒಂದ್ಸಲಿ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ನೀವು ಒಂದು ಸತಿ ಜೈಲ್ಗೆ ಹೋಗಿ ಬಂದಿದ್ರಲ್ವಾ ಇನ್ನೊಂದು ಕೇಸ್ನಲ್ಲಿ ಅಂತ ಪ್ರಶ್ನೆಯನ್ನ ಕೇಳಿದಾಗ ಹೌದು ಅಂತ ಹೇಳ್ತಾನೆ. ಅಥವಾ ಈ ಮುಂಚೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಅವನು ನೀವೇನು ಇವನ್ ವಿರುದ್ಧ ಏನು ಆರೋಪಿತ ಯಾರಿದ್ದಾನೆ ಅವರ ಆರೋಪಿತ ವಿರುದ್ಧ ನೀವು ಸಾಕ್ಷಿಯನ್ನ ಕೊಡಕ್ ಬಂದಿದ್ದವರು, ಅದೇ ವ್ಯಕ್ತಿ ನಿಮ್ಮ ಕುಟುಂಬದವ್ರಿಗೆ ಆ ಕುಟುಂಬದವ್ರಿಗೆ ತೊಂದರೆಯನ್ನ ಮಾಡಿದ್ದು, ಆ ನಿಟ್ಟಿನಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿತ್ತಲ್ವಾ ಅಂದಾಗ ಅವನೇನಾದ್ರೂ ಹೌದು. ಸೊ ದೇರ್ ವಾಸ್ ಅ ಪ್ರೀವಿಯಸ್ ಅನಿಮೋಸಿಟಿ ಅಥವಾ ಎನಿಮಿಟಿ
ಇತ್ತಲ್ವಾ ಅಂತಂದಾಗ ಅವನು ಹೌದು ಅಂತಂದಾಗ, ಸೊ ದಟ್ ಫ್ಯಾಕ್ಟರ್ ವಿಲ್ ಬಿ ಕನ್ಸಿಡರ್ ಬೈ ದಿ ಕೋರ್ಟ್. ಯಾಕೆ ಇವನು ಹಳೆ ದ್ವೇಷವನ್ನ ಇಟ್ಕೊಂಡು ಇವನು ಬಂದು ಕೋರ್ಟಲ್ಲಿ ಸಾಕ್ಷಿಯನ್ನ ನುಡಿತಾ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಪರಿಗಣಿಸುತ್ತೆ ಕೋರ್ಟು. ನೋಡಿ, ಸೊ ಈ ನಿಟ್ಟಿನಲ್ಲಿ ದ ಕೋರ್ಟ್ ವಿಲ್ ಏನು ಕನ್ಸಿಡರ್, ನೋಡಿ ದ ಕೋರ್ಟ್ ವಿಲ್ ಕನ್ಸಿಡರ್ ದ ಎವಿಡೆನ್ಸಸ್. ನೋಡಿ, ಮೊದಲನೇ ಹಂತದಲ್ಲಿ ದ ಕೋರ್ಟ್ ವಿಲ್ ಲುಕ್ ಇನ್ ಟು ದ ಫ್ಯಾಕ್ಟ್ಸ್. ಎರಡನೇ ಹಂತದಲ್ಲಿ ದ ಕೋರ್ಟ್ ವಿಲ್ ಲುಕ್ ಇನ್ ಟು ದಿ ಕಾಂಟ್ರವರ್ಸಿ ಬಿಟ್ವೀನ್ ದ ಟೂ ಪಾರ್ಟೀಸ್ ಅಂಡ್ ವಾಟ್ ಆರ್ ದ ಇಶ್ಯೂಸ್ ಆರ್ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್. ದ ಕೋರ್ಟ್ ವಿಲ್ ಗಿವ್ ಡಿಸಿಷನ್ thereafter, and for that decision the court will give reasons, points for determination, decision, reasons for decision. ನೋಡಿ, ಯಾವುದೇ ನೀವು ತೀರ್ಪನ್ನ ತಗೊಳ್ಳಿ, ಅದಲ್ಲಿ ನಾವು ಅಂತ ಇಷ್ಟೇ ನೋಡ್ಬೇಕಾಗಿರೋದು: ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್, ಕ್ರಿಮಿನಲ್ ಕೇಸ್ಗಳಲ್ಲಿ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್, ಡಿಸಿಷನ್, ರೀಸನ್ಸ್ ಫಾರ್ ಡಿಸಿಷನ್. ಏನಕ್ಕೆ ಡಿಸಿಷನ್ ಕೊಟ್ರು, ಏನು ಡಿಸಿಷನ್, ಯಾಕೆ ಇವನಿಗೆ ಬೇಲನ್ನ ಮಂಜೂರು ಮಾಡಿದ್ರು ಅಥವಾ ಬೇಲನ್ನ ಯಾಕೆ ಡಿನೈ ಮಾಡಿದ್ರು, ಸೆಷನ್ ಕೋರ್ಟ್ ನಲ್ಲಿ ಯಾಕೆ ಆ ನಟನ ವಿರುದ್ಧ ಏನು ಬೇಲಿನ ನಿರಾಕರಣೆ ಮಾಡಲಾಯಿತು, ಹೈಕೋರ್ಟ್ ನಲ್ಲಿ ಯಾಕೆ ಆ ಬೇಲನ್ನ ಕೊಡ್ಲಾಯಿತು ಅಂತ ರೀಸನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ರೀಸನ್ಸ್ ಅನ್ನ ಇಲ್ದಲೇ ಇದ್ರೆ ನಾವು ಏನು ಮೇಲ್ದರ್ಜೆಯ ಕೋರ್ಟ್ ಅಥವಾ ಮೇಲ್ಮನವಿಯನ್ನ ಸಲ್ಲಿಸ ಅಂತ ಕೋರ್ಟ್, ಅಪೆಲೇಟ್ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರೀಸನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವುದೇ ರೀಸನ್ಸ್ ಅನ್ನ ಕೊಡ್ದಲೆ, ಯಾವುದೇ ಆರ್ಡರ್ ಅನ್ನ ಮಾಡಿದ್ರೆ ಅಥವಾ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ರೆ ಅಂತ ಜಡ್ಜ್ಮೆಂಟು ಅಂತ ಆರ್ಡರು ಕಾನೂನಲ್ಲಿ ವ್ಯಾಲಿಡ್ ಇಲ್ಲ, ಇಟ್ ಈಸ್ ಇನ್ವ್ಯಾಲಿಡ್. ಇಟ್ ಈಸ್ ನಾಟ್ ಅ ಸ್ಪೀಕಿಂಗ್ ಆರ್ಡರ್. ಆರ್ಡರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ ತಕ್ಷಣ ಸ್ವಾಮಿ ಇಟ್ ಈಸ್ ಅದು ಫೈನಲ್ ಆಗ್ಬಿಡುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ, ಆರ್ಡರ್ ಶೀಟ್ ಅಲ್ಲಿ ಬರ್ದಿದ ತಕ್ಷಣ ಅದು ಫೈನಲ್ ಆಗಲ್ಲ. ಇಟ್ ಶುಡ್ ಬಿ ಏನು reasoned. It should be a speaking order. It should speak on what basis an order is being made ಅಂತ ಹೇಳಿ. ಸೊ ಹಂಗಾಗಿ ಆರ್ಡರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡುವಂತ ಸಂದರ್ಭದಲ್ಲಿ ರೀಸನ್ಸ್ ಗಳನ್ನ ಎಲಿಸಿಟ್ ನ ಮಾಡುವಂತದ್ದು ನಾವು ನ್ಯಾಯಾಲಯಗಳಲ್ಲಿ ನಾವು ನೋಡ್ತೀವಿ. ನೋಡಿ, ಸೊ ಇಲ್ಲಿ ನಾನು ಹೇಳ್ತಾ ಇದ್ದೆ ಯಾವ ಅಂಶದಲ್ಲಿ ಏನು ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವ ಅಂಶದ ಒಂದು ಆಧಾರದ ಮೇಲೆ ಏನು ತೀರ್ಪುಗಳನ್ನ ಕೊಡ್ಲಾಗ್ತದೆ ಅಂತ ಹೇಳಿ 3 ಅಂಶವನ್ನ ಹೇಳ್ತಾ ಇದ್ದೆ. ಸೊ ಈ ನಿಟ್ಟಿನಲ್ಲಿ ತಮ್ಗೆ ನಾನು ಏನು ಒಂದು ಡಿಸಿಷನ್ ಅನ್ನ ತೋರಿಸ್ತೀನಿ. ಒಂದು ಡಿಸಿಷನ್ ಅನ್ನ ಐ ವಿಲ್ ಶೋ ಯು ಡಿಸಿಷನ್, ಐ ವಿಲ್ ಶೋ ಯು ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಅನ್ನ ತೋರಿಸ್ತೀನಿ. ಆ ಪ್ರಾಬ್ಲಮ್ ಅಲ್ಲಿ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಕೋರ್ಟ್ ವಿಲ್ ಗಿವ್ ಅ ಡಿಸಿಷನ್ ಅಂತ ಹೇಳಿ. ಇದು ಫಾರ್ಮೆಟ್ ನಾವು ಯೂಶಲ್ ಆಗಿ ಈ ಸಿವಿಲ್ ನ್ಯಾಯಾಧೀಶರ ಒಂದು ತರಬೇತಿ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ನಾವು ಯೂಶಲ್ ಆಗಿ ಏನು ಅಭ್ಯರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಅದನ್ನ ತಮ್ಮ ಒಂದು ಅರ್ಥೈಸ್ಲಿಕ್ಕೆ ತಮಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಅಕ್ಯೂಸ್ ನಂಬರ್ 1 ಡ್ರೈವರು, ಅಕ್ಯೂಸ್ ನಂಬರ್ 2 ಕಂಡಕ್ಟರು, ಬಸ್ ನಂಬರು 7695, ಇದು BTS ಏರ್ಪಟ್ಟಿದ್ದು. ಸೊ ಇದು ಅಲ್ಲಿ ಒಂದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಚಾರ್ಜಸ್ ಅನ್ನು ಮಾಡಿದ್ದಾರೆ ಡ್ರೈವರು ಮತ್ತೆ ಕಂಡಕ್ಟರ್ ಮೇಲೆ. ಯಾಕೆ ಅಂತಂದ್ರೆ ಕಮಲಮ್ಮ ಅನ್ನೋ ಮಹಿಳೆಯ ಮೇಲೆ ಆ ಬಸ್ಸು ಹರಿಸ್ಬಿಟ್ಟಿರೋದಕ್ಕೆ ಆ ಒಂದು ಕಂಪ್ಲೇಂಟ್ ಆಗಿದೆ. ಸೊ ಇದು ಒಂದು ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ನೋಡಿ, ಇಲ್ಲಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಇದೆ. ಏನು ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂತಂದ್ರೆ, ರಾಧಿಕಾ ಏನು ಮಲ್ಲೇಶ್ವರಂ ರೆಸಿಡೆಂಟ್ ಜಯನಗರ್ಗೆ ಬಂದಿರ್ತಾಳೆ. ಯಾವಾಗ ಬಂದಿರ್ತಾಳೆ ಅಂತಂದ್ರೆ 5/3/1989 ಬಂದಿರ್ತಾರೆ. ರಾಧಿಕಾ ಮಲ್ಲೇಶ್ವರಂ ನಿವಾಸಿ ಜಯನಗರಕ್ಕೆ ಬಂದಿದ್ದು ಯಾಕೆ ಬಂದಿರ್ತಾಳೆ ಅಂತಂದ್ರೆ ಕಮಲಮ್ಮ ಅನ್ನೋ ಅತ್ತೆಯನ್ನ ನೋಡಕ್ ಬಂದಿರ್ತಾರೆ. ಆ ಕಮಲಮ್ಮಂಗೆ ಹುಷಾರಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಆ ಕಮಲಮ್ಮನ ನೋಡ್ಕೊಂಡು ದ ನೆಕ್ಸ್ಟ್ ಡೇ 6/3/1989 ಅಟ್ ಅಬೌಟ್ 3 PM ಸೊ ಅತ್ತೆನ ಏನು ನೋಡ್ಕೊಂಡಿದ್ದಾಳೆ ಸೊಸೆ.
ಈ ನೆಕ್ಸ್ಟ್ ತನ್ನ ವಾಪಸ್ ಹೋಗ್ಬೇಕು, ಮಲ್ಲೇಶ್ವರಂಗೆ ಹೋಗ್ಬೇಕು. ಸೊ ಈ ನಿಟ್ಟಿನಲ್ಲಿ ರಾಧಿಕಾ ಜಯನಗರ್ ಬಸ್ ಸ್ಟಾಪ್ಗೆ ಬರ್ತಾಳೆ. ಆ ಸಂದರ್ಭದಲ್ಲಿ ತನ್ನ ಅತ್ತೆನೂ ಸಹ ಬರ್ತಾಳೆ, ಅತ್ತೆನೂ ಸಹ ಆಕೆಯನ್ನ ಬಿಡಬೇಕು ಅಂತ ಬರ್ತಾಳೆ. ಆ ಸಂದರ್ಭದಲ್ಲಿ 3:15ಕ್ಕೆ ಆ ಬಸ್ಸು, ನೋಡಿ, ಆ 3:15ಕ್ಕೆ ಆ ಬಸ್ ಏನಿದೆಯಲ್ಲ ಬರುತ್ತೆ. ಆ ಸಂದರ್ಭದಲ್ಲಿ ಅತ್ತೆ ಏನು ಸೊಸೆ ಆ ಬಸ್ನಲ್ಲಿ ಹೋಗಿ ಕೂತ್ಕೋತಾಳೆ. ಬಸ್ನಲ್ಲಿ ಹೋಗಿ ಕೂತ್ಕೊಂಡು ಇನ್ನೇನು ಬಸ್ ಹೊರಡೋ ಅಂತ ಸಂದರ್ಭದಲ್ಲಿ ಕಮಲಮ್ಮ ತನ್ನ ಸೊಸೆಗೆ ಒಂದು ತರಕಾರಿ ಬುಟ್ಟಿಯನ್ನ ತಂದಿರ್ತಾಳೆ, ತರಕಾರಿ ಬ್ಯಾಗ್ ಅನ್ನ ತಂದಿರ್ತಾಳೆ, ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವಳೇನ್ ಮಾಡ್ತಾಳೆ, ಬಸ್ನೊಳಗೆ ಹೋಗ್ಬಿಡ್ತಾಳೆ. ಆ ಸಂದರ್ಭದಲ್ಲಿ ಜನಗಳು ಸಹ ಹತ್ತುತ್ತಾರೆ. ಆ ಸಂದರ್ಭದಲ್ಲಿ ಏನು ಕಂಡಕ್ಟರ್ ವಿಜಲ್ ಅನ್ನ ಹೊಡಿತಾನೆ. ವಿಜಲ್ ಅನ್ನ ಹೊಡೆದಂತ ಸಂದರ್ಭದಲ್ಲಿ ಆ ಡ್ರೈವರ್ ಏನಿರ್ತಾನಲ್ಲ, ಆ ಬಸ್ ಡ್ರೈವರು ಗಾಡಿಯನ್ನ ಶುರು ಮಾಡ್ತಾನೆ. ತಕ್ಷಣ ತನ್ನ ಸೊಸೆ ತನ್ನ ಅತ್ತೆ ಏನ್ ಮಾಡ್ತಾಳೆ, ಧಾವಂತದಲ್ಲಿ ಬಸ್ಸನ್ನ ಇಳಿಯಕ್ ಹೋಗ್ತಾಳೆ. ಬಸ್ಸನ್ನ ಇಳಿಯಕ್ ಹೋದಂತ ಸಂದರ್ಭದಲ್ಲಿ ಬಸ್ಸಿಂದ ಕೆಳಗಡೆ ಬಿದ್ದ್ಬಿಟ್ಟು ಆ ಏನು ಬಸ್ಸಿಂದ ಕೆಳಗಡೆ ಬೀಳ್ತಾಳೆ. ತಕ್ಷಣ ಏನಾಗುತ್ತೆ, ಆ ಬಸ್ಸಿನ ಎಡಚಕ್ರ, ಹಿಂದಗಡೆಯ ಎಡಚಕ್ರ ಆ ಆ ಕಮಲಮ್ಮನ ಬಲ ತೊಡೆಯ ಮೇಲೆ ಹರಿದು ಬಿಡುತ್ತದೆ. ತಕ್ಷಣ ಜನರು ಕಿರುಚುತ್ತಾರೆ. ತಕ್ಷಣ ಬಸ್ ಸ್ಟಾಪ್ ಆಗುತ್ತೆ, ಆಕೆ ಅಲ್ಲೇ ಮೃತಪಡ್ತಾಳೆ. ನೋಡಿ, ಸೊ ಇಲ್ಲಿ ಎವಿಡೆನ್ಸ್ ನಡೆಯುತ್ತೆ. ನೋಡಿ, ಇಲ್ಲಿ ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಇನ್ ಚೀಫ್ ಅಂದ್ರೆ ಆ ಸಾಕ್ಷಿಗಳನ್ನ ಕರೆಸ್ತಾರೆ. ಯಾರು, ರಾಧಿಕಾ ಸೊಸೆಯನ್ನ ಕರೆಸ್ತಾರೆ. ಆಕೆ ಹೇಳ್ತಾಳೆ, ನಾನು ಮಲ್ಲೇಶ್ವರಂ ನಿವಾಸಿ, ಇಂಥ ದಿವಸ ಹಿಂಗಾಯ್ತು ಅಂತ. ನೋಡಿ, ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟ್ ಅನ್ನ ನಾನು ಓದ್ತೀನಿ ನೋಡಿ. ನೋಡಿ, ಕ್ರಾಸ್ ಎಕ್ಸಾಮಿನೇಷನ್ ಈ ರೀತಿ ಪ್ರಶ್ನೆಯನ್ನ ಕೇಳಿರ್ತಾರೆ. ನೋಡ್ರಿ, ನೀವು ಅವತ್ತಿನ ದಿವಸ ಹಿಂಗಾಯ್ತು, ನಿಮ್ಮ ಅತ್ತೆ ಮೇಲೆ ಬಸ್ ಹರಿಸಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಈ ನಿಟ್ಟಿನಲ್ಲಿ ಆ ಬಸ್ ಅನ್ನ ಹರ್ಸೋದ್ರಲ್ಲ, ಆ ಸಂದರ್ಭದಲ್ಲಿ ಕಂಡಕ್ಟರ್ ವಿಜಲ್ ಮಾಡಿದ್ರ ಏನಾದ್ರು ಪಿ ಊದಿದ್ರ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಕೆ ಏನು ಉತ್ತರ ಕೊಟ್ಟಿದ್ದಲ್ಲ ನೋಡಿ. ಐ ಡು ನಾಟ್ ನೋ ವೆದರ್ ದ ಕಂಡಕ್ಟರ್ ಬ್ಲೂ ದ ವಿಸಲ್ ಆಫ್ಟರ್ ಆಲ್ ದ ಪರ್ಸನ್ ಬೋರ್ಡೆಡ್ ದಿ ಬಸ್. ಎಲ್ರೂ ಹತ್ತದ ನಂತರ ಆ ವಿಷಲ್ ಅನ್ನು ಮಾಡಿದ್ರ ಅನ್ನೋದು ನನ್ಗೆ ಗೊತ್ತಿಲ್ಲ. ನೋಡಿ, ಆ ನಿಮ್ ತಾಯಿಯವ್ರ ನಿಮ್ಮ ಅತ್ತೆಯವ್ರು ಹತ್ತಿದ ನಂತರ ವಿಷಲ್ ಅನ್ನ ಬ್ಲೋ ಮಾಡಿದ್ರ ಅಂತ ಕೇಳಿದ್ಕೆ, ನೋಡಿ, ಇಟ್ ಇಸ್ ಟ್ರೂ ದಟ್ ಆಫ್ಟರ್ ಮೈ ಮದರ್ ಇನ್ ಲಾ ಬೋರ್ಡೆಡ್ ದ ಬಸ್, 2 or 3 ಪ್ಯಾಸೆಂಜರ್ ಆಲ್ಸೋ ಬೋರ್ಡೆಡ್ ದ ಬಸ್ ಅಂಡ್ ಸ್ಟುಡ್ ಬಿಹೈಂಡ್ ಕಮಲಮ್ಮ. ನಿಮ್ಮ ಅತ್ತೆಯವರು ಏನ ಬಸ್ ಅನ್ನ ಹತ್ಕೊಂಡ್ರಲ್ಲ, ಅದ ಹತ್ಕೊಂಡ ಆದ್ಮೇಲೂ ಸಹ 3-4 ಜನ ಅದನ್ನ ಬಸ್ ಅನ್ನ ಹತ್ಕೊಂಡ್ರ ಅಂತ ಪ್ರಶ್ನೆಯನ್ನ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ನೋಡಿ, ಇನ್ನೊಂದು ಪ್ರಶ್ನೆಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ವಕೀಲರು ಕೇಳ್ತಾರೆ. ನೋಡಿ, ಏನು ಆ ಏನು ಜನಗಳು ಕಿರ್ಚಿದ್ರಲ್ಲ, ಆ ನೀನು ನಿಮ್ಮ ಅತ್ತೆ ಮೇಲೆ ಬಸ್ ಹರಿತಲ್ಲ, ಆ ಸಂದರ್ಭದಲ್ಲಿ ಜನರು ಕಿರಿಸಿದಾಗ ಬಸ್ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರ ಅಥವಾ ಸ್ಟಾಪ್ ಮಾಡ್ಲೇ ಇಲ್ವೋ ಅಂದಾಗ, ಇಲ್ಲ ಇಲ್ಲ, ಸ್ಟಾಪ್ ಮಾಡಿದ್ರು. ಇಟ್ ಈಸ್ ಟ್ರೂ ದಟ್ ದ ಬಸ್ ವಾಸ್ ಸ್ಟಾಪ್ಡ್ ಇಮಿಡಿಯೇಟ್ಲಿ ಆನ್ ಹಿಯರಿಂಗ್ ದಿ ಅಲಾರಂ ರೈಸ್ ಬೈ ದಿ ಪ್ಯಾಸೆಂಜರ್ಸ್ ಆನ್ ದ ಸ್ಪಾಟ್ ಇಟ್ ಸೆಲ್ಫ್ ಬೈ ದ ಡ್ರೈವರ್. ಹೌದು, ಡ್ರೈವರು ಆನ್ ದ ಸ್ಪಾಟ್ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ದ ಅಂತ. ನೋಡಿ, ಕರೆಕ್ಟ್ ಆಗಿ ಹೇಳಿ, ಆ ಆಕ್ಸಿಡೆಂಟ್ ಏನಾಯ್ತಲ್ಲ ಅದು ಅದೇ ಜಾಗದಲ್ಲಿ ಆಯ್ತಾ ಅಂದಿದ್ಕೆ ಹೌದು, ಕರೆಕ್ಟ್ ಅಂತ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಲ್ಲ, ಆ ರಾಧಿಕಾ, ಯಾರೋ ಸೊಸೆ, ಆಕೆಯ ಎಕ್ಸಾಮಿನೇಷನ್ ಪಾರ್ಟ್ ಇದು ನೋಡಿ, ಅವರ ಎಕ್ಸಾಮಿನೇಷನ್ ಪಾರ್ಟ್. ಆಕೆ ಏನ್ ಮಾಡಿರ್ತಾಳೆ, ಅವತ್ತಿನ ದಿವಸ ಒಂದು ತನ್ನ ಅತ್ತೆ ಮೇಲೆ ಬಸ್ ಹರಿತಲ್ಲ, ಸೊ ಈ ನಿಟ್ಟಿನಲ್ಲಿ ತನ್ನ ಆ ಒಂದು ಘಟನೆಯ ಜಾಗದ ಎದುರುಗಡೆ ಒಂದು ಅಂಗಡಿ ಇರುತ್ತೆ, ಒಂದು ಪೆಟ್ಟಿಗೆ ಅಂಗಡಿ ಇರುತ್ತೆ. ಆ ಪೆಟ್ಟಿಗೆ ಅಂಗಡಿಯನ್ನು ಸಹ ಹೋಗಿ ಕರಿತಾಳೆ, ಬನ್ನಿ ಒಂದು ಕಂಪ್ಲೇಂಟ್ ಕೊಡೋಣ, ನಮ್ಮ ಅತ್ತೆ ಮೇಲೆ ಬಸ್ ಹರಿಸ್ಬಿಟ್ಟಿದ್ದಾನೆ ಡ್ರೈವರು ಕಂಡಕ್ಟರ್ ಸೇರ್ಕೊಂಡು, ಸೊ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಬನ್ನಿ ಅಂತ ಕರೆದಿರ್ತಾಳೆ. ಸೊ ಅವ್ರನ್ನು ಸಹ ಕರ್ಕೊಂಡು ಹೋಗ್ತಾರೆ. ಅವನು ಆ ಕೇಸ್ನಲ್ಲಿ ಸಾಕ್ಷಿಯಾಗಿರ್ತಾನೆ. ನೋಡಿ, ಅವನು ಆ ಕೇಸಲ್ಲಿ ಸಾಕ್ಷಿಯಾಗಿರ್ತಾನೆ. ಅವನು ಏನ್ ಹೇಳಿಕೆಯನ್ನ ಕೊಟ್ಟ, ಹೇಗೆ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತಾನೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡಿ, ಇದು ತಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥೈಸ್ಕೊಳ್ಳಿಕ್ಕೆ, ಸುಲಭವಾಗಿ ಅರ್ಥೈಸ್ಕೊಳ್ಳಿಕ್ಕೆ ತೋರಿಸ್ತಾ ಇರುವಂತದ್ದು. ಎಲ್ಲಾ ಕೇಸು ಹಿಂಗಿರಲ್ಲ, ಎಲ್ಲಾ ಕೇಸು ಬೇರೆ ಬೇರೆ ರೀತಿಯಾದಂತಹ ಫ್ಯಾಕ್ಟ್ಸ್ ಆಧಾರದ ಮೇಲೆ ಇರುತ್ತೆ. ಆಯ್ತಾ?
ನೋಡಿ ಕೆಂಪಯ್ಯನ್ ಕೇಳ್ತಾರೆ. ನೋಡಿ ಪ್ರಶ್ನೆಯನ್ನ ಕೇಳ್ತಾರೆ. ನೋಡ್ರಿ, ರಾಧಿಕನ್ನ ನೀವು ಕರ್ಕೊಂಡು ಹೋದ್ರಿ ಅಂತ ಹೇಳ್ತಾ ಇದ್ದೀರಾ, ಆಕೆಯನ್ನು ಕರ್ಕೊಂಡು ಹೋದ್ರಿ, ನೀವು ಅವ್ರಿಗೆ ಗೊತ್ತಿದ್ಯಾ ನೀವು ಅಂತ ಕೇಳಿದಾಗ, ನೋಡಿ, ಇಟ್ ಈಸ್ ನಾಟ್ ಟ್ರೂ ಟು ಸಜೆಸ್ಟ್ ದಟ್ ಐ ಡು ನಾಟ್ ನೋ ರಾಧಿಕಾ. ಇವ್ರು ನಿಮ್ಗೆ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತೀನಿ, ನೀವು ಬಂದು ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಅದಕ್ಕೆ ನೀವ್ ಏನ್ ಹೇಳ್ತೀರ್ರಿ ಅಂದಾಗ, ಇಲ್ಲ ಇಲ್ಲ, ಇಟ್ ಇಸ್ ನಾಟ್ ಟ್ರೂ ಟು ಸಜೆಸ್ಟ್ ದಟ್ ಐ ಡು ನಾಟ್ ನೋ ರಾಧಿಕಾ, ಐ ಡಿನೈ ಯುವರ್ ಸಜೆಷನ್ ದಟ್ ಐ ಡಿಡ್ ನಾಟ್ ಗೋ ಟು ಪೊಲೀಸ್ ಸ್ಟೇಷನ್ ಅಲಾಂಗ್ ವಿತ್ ರಾಧಿಕಾ. ಸೊ ಅವತ್ತು ನೀವು ಪೊಲೀಸ್ ಸ್ಟೇಷನ್ಗೂ ಹೋಗಿಲ್ಲ, ಈ ರಾಧಿಕಾ ಯಾರು ಅಂತಾನು ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ನೀವು ಏನ್ರಿ ಹೇಳ್ತೀರಾ ಅಂದಾಗ, ಇಲ್ಲ ಇಲ್ಲ, ಆತರ ಏನಿಲ್ಲ, ನನಗೆ ಗೊತ್ತಿದೆ ರಾಧಿಕಾ. ಸೊ ಅದನ್ನ ನಾನು ಡಿನೈ ಮಾಡ್ತೀನಿ, ನೀವೇನ್ ಸಜೆಷನ್ ಕೊಡ್ತಾ ಇದ್ರೆ ಡಿನೈ ಮಾಡ್ತಿದ್ದೀನಿ. ನೋಡಿ, ನಾನು ಹೇಳ್ತೀನಿ, ಅವತ್ತಿನ ದಿವಸ ಇನ್ಸಿಡೆಂಟ್ ಆಯ್ತಲ್ಲ, ಆ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ನೀವು ಬಸ್ಸಲ್ಲೇ ಇರ್ಲಿಲ್ಲ ಕಣ್ರಿ ಅಂದಾಗ, ಹೌದು ನಾನು ಬಸ್ಸಲ್ಲಿ ಇರ್ಲಿಲ್ಲ. ನೀವು ನೋಡಿ, ಬಸ್ಸಲ್ಲೂ ಇರ್ಲಿಲ್ಲ, ಅದನ್ನ ನೀವು ನೋಡೂ ಇಲ್ಲ ಅಂದಾಗ, ಹೌದು ನಾನು ನೋಡಿಲ್ಲ. ಇಟ್ ಈಸ್ ಆಲ್ಸೋ ಟ್ರೂ ಟು ಸಜೆಸ್ಟ್ ದಟ್ ಐ ಡಿಡ್ ನಾಟ್ ಸಿ ದೆ ಅಕರೆನ್ಸ್. ನೋಡಿ, ಐ ಡಿಡ್ ನಾಟ್ ಸಿ ದೆ ಅಕರೆನ್ಸ್ ಅಂತ, ನಾನು ಅದನ್ನ ಕಣ್ಣಾರೆ ನೋಡಿಲ್ಲ, ಆದ್ರೆ ಕಿವಿಯಾರೆ ಕೇಳ್ಕೊಂಡೆ ಅಂತ ಹೇಳ್ತಾರೆ. ಆಯ್ತಾ? ನೋಡಿ, ಮೂರನೇ ವ್ಯಕ್ತಿ ನೋಡೋಣ. ಇವರು ಪ್ಯಾಸೆಂಜರ್ ಮಂಜುನಾಥ್ ಅಂತ ಹೇಳಿ, ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ನಾನು ರಾಧಿಕಾ ಅವ್ರ ಜೊತೆಗೆ ಬಸ್ ಹತ್ಕೊಂಡೆ. ನೋಡಿ, ಸೊ ಬಸ್ ಹತ್ಕೊಂಡಂತ ಸಂದರ್ಭದಲ್ಲಿ ಬಸ್ಸಿನ ಇಳಿತಾ ಇದ್ರು, ಕಮಲಮ್ಮ ಇಳಿತಾ ಇದ್ರು, ಕಂಡಕ್ಟರ್ ವಿಜಲ್ ಹೊಡೆದ್ರು, ಅವಾಗ ಡ್ರೈವರ್ ಸ್ಟಾರ್ಟ್ ಮಾಡಿದ್ರು ಬಸ್ಸು. ಕಮಲಮ್ಮ ತಕ್ಷಣ ಬಸ್ಸಿಂದ ಜಂಪ್ ಮಾಡಿದ್ರು, ಕೆಳಗಡೆ ಬಿದ್ದೋದ್ರು. ಅವ್ರ ಒಂದು ಬಸ್ಸಿನ ಎಡಭಾಗದ ಹಿಂದಿನ ಚಕ್ರ ಅವರ ಬಲಭಾಗದ ತೊಡೆ ಮೇಲೆ ಹರಿತು, ಅವರು ಸ್ಪಾಟ್ ಅಲ್ಲಿ ಸತ್ತೋದ್ರು ಅನ್ನೋದು ಅವ್ರ ಹೇಳಿಕೆ ಚಾರ್ಜ್ ಶೀಟ್ ಅಲ್ಲಿ. ಸೊ ಇದನ್ನ ಕ್ರಾಸ್ ಮಾಡಿರ್ತಾರೆ. ನೋಡಿ, ಇದನ್ನ ಕ್ರಾಸ್ ಮಾಡಿರ್ತಾರೆ. ಇದ್ರಲ್ಲಿ ಏನ್ ಕ್ರಾಸ್ ಮಾಡಿರ್ತಾರೆ ಅಂತಂದ್ರೆ, ನೋಡಿ, ನಾನು ಹೇಳ್ತೀನಿ, ನೀವು ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ, ಆ ಬಸ್ಸಲ್ಲಿ ಅದು ಏನು ಅದ್ರಲ್ಲಿ ನೀವು ಟ್ರಾವೆಲೇ ಮಾಡಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇವ್ರಿಗೆ ಅನುಕೂಲ ಮಾಡ್ಕೊಡಕ್ಕೆ ಅಂತ ಅಂದಾಗ, ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್. ನೋಡಿ, ಇಟ್ ಇಸ್ ಟ್ರೂ ದಟ್ ಓನ್ಲಿ ಆಫ್ಟರ್ ದ ಕಂಡಕ್ಟರ್ ಬ್ಲೂ ದ ವಿಸಲ್ ಕಮಲಮ್ಮ ಮೂವ್ ಟು ಗೆಟ್ ಡೌನ್ ಫ್ರಮ್ ದ ಬಸ್. ನೋಡಿ, ನಾನು ಹೇಳ್ತೀನಿ, ಏನು ಆ ಯಾವಾಗ ಕಂಡಕ್ಟರ್ ವಿಜಲ್ ಅನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಕಮಲಮ್ಮ ಕೆಳಗಿಳಿದಿತ್ತು ಅಂತ ನಾನು ಹೇಳ್ತೀನಿ ಅಂದ್ರೆ, ಹೌದು ಕರೆಕ್ಟ್ ಅಂತ ಹೇಳ್ತಾರೆ. ನೋಡಿ, ಸೊ ನಾನು ಆ ವಿಜಲ್ ಅನ್ನ ಬ್ಲೋ ಮಾಡಿತ್ತು ನೀವು ವಿಟ್ನೆಸ್ ಮಾಡಿದ್ರ ಅಂತ ಕೇಳಿದಾಗ, ಇಲ್ಲ ನಾನು ವಿಟ್ನೆಸ್ ಮಾಡಿಲ್ಲ, ವಿಜಲ್ ಬ್ಲೋ ಮಾಡಿದ್ ವಿಟ್ನೆಸ್ ಮಾಡಿಲ್ಲ. ನೋಡಿ, ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಏನು, ಇಟ್ ಈಸ್ ಟ್ರೂ ದಟ್ ಆಫ್ಟರ್ ದ ಬಸ್ ಸ್ಟಾರ್ಟೆಡ್ ಫಾಲೋಯಿಂಗ್ ದ ವಿಸಲ್ ಗಿವನ್ ಬೈ ದ ಕಂಡಕ್ಟರ್ ಕಮಲಮ್ಮ ಜಂಪ್ಡ್ ಔಟ್ ಆಫ್ ದಿ ಬಸ್ ಅಂಡ್ ಫೆಲ್ ಡೌನ್. ನೋಡಿ, ಯಾವಾಗ ವಿಜಲ್ ಅನ್ನ ಹೊಡೆದ್ರು ತಕ್ಷಣ ಕಮಲಮ್ಮ ಜಂಪ್ ಮಾಡಿದ್ಲು, ಕೆಳಗ್ ಬಿದ್ಲು. ವಿಜಲ್ ಹೊಡೆದ ನಂತರ ಅವಳು ಜಂಪ್ ಮಾಡದ್ ಬಿದ್ಲ ಅಂತ ಪ್ರಶ್ನೆಯನ್ನ ಕೇಳಿದಾಗ, ಹೌದು, ವಿಜಲ್ ಹೊಡೆದ ನಂತರನೇ ಜಂಪ್ ಮಾಡಿ ಕೆಳಗೆ ಬಿದ್ದು ಸತ್ತೋಗಿರೋದು ಹೌದು, ನಿಜ ಅಂತ ಹೇಳ್ತಾಳೆ. ನೋಡಿ, ಈ ಮೂರು ಅಂಶವನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಈ ಮೂರು ಅಂಶವನ್ನ ನೆನಪಲ್ಲಿ ಇಟ್ಕೊಂಡು ನ್ಯಾಯಾಲಯದಲ್ಲಿ ಹೆಂಗೆ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದನ್ನ ತಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ಕೇಸ್ಗಳ ಅಂತ ಸಂದರ್ಭದಲ್ಲಿ ಮೊದಲು ಆ ಹಂತದಲ್ಲಿ ಫ್ಯಾಕ್ಟ್ಸ್ ಅನ್ನ ನೋಡ್ಲಾಗುತ್ತೆ, ತದನಂತರ ಎವಿಡೆನ್ಸ್ ಅನ್ನ ನೋಡ್ಲಾಗುತ್ತೆ. ಎವಿಡೆನ್ಸ್ ಅನ್ನ ನೋಡಾದ ನಂತರ ಒಂದು ಪ್ರಪೋಸಿಷನ್ ಆಫ್ ಲಾ, ಕಾನೂನಿನ ಒಂದು ನಿಟ್ಟಿನಲ್ಲಿ ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಪ್ರಪೋಸಿಷನ್ ಆಫ್ ಲಾ, ಲಾ ಏನ್ ಹೇಳುತ್ತೆ ಅನ್ನೋದನ್ನ ಜಡ್ಜ್ ಗೊತ್ತಿರ್ಬೇಕಾಗತ್ತೆ. ಸೊ ಆ ಬೇಸಿಸ್ ಮೇಲೆ ಇಲ್ಲಿ ಕೊಟ್ಟಂತ ಸಾಕ್ಷಿಗಳ ಹೇಳಿಕೆಯನ್ನ, ಏನು ಸಾಕ್ಷಿಗಳ ಏನು ಒಂದು ಅಂಶ ಇರುತ್ತೆ, ಎವಿಡೆನ್ಸ್ ಇರುತ್ತೆ, ಆ ಎವಿಡೆನ್ಸಿನ ಆಧಾರದವನ್ನ ಇಟ್ಕೊಂಡು ಕಾನೂನಿನ ತತ್ವಗಳನ್ನ ಅಪ್ಲೈ ಮಾಡಿ ಒಂದು ನಿರ್ಧಾರವನ್ನ ತಗೊಳ್ಳುವಂಥದ್ದು. ನೋಡಿ, ಯೂಶಲ್ ಆಗಿ ಈ ಒಂದು ಚೈಲ್ಡ್ ಕಸ್ಟಡಿ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಉದಾಹರಣೆನ ಕೊಡ್ತೀನಿ. ಏನು ಅಂತಂದ್ರೆ, ಆ ತಾಯಿ ಕೋರ್ಟಿನ ಕಟ್ಟಕಟ್ಟೆಯಲ್ಲಿ ನಿಂತಿದ್ದಾರೆ. ಕೋರ್ಟಿನ ಕಟ್ಟಕಟ್ಟೆಯಲ್ಲಿ ನಿಂತಿದ್ದು, ಇನ್ನು ಆ ತಾಯಿ ಅಲ್ಲ, ಗಂಡ ನಿಂತಿದ್ದಾನೆ. ತಾಯಿ ಕಡೆ ಮಗು ಕಸ್ಟಡಿ ಇದೆ, ಆಲ್ರೆಡಿ ಕಸ್ಟಡಿ ಇದೆ, ಗಂಡನಿಗೆ ಮಗು ಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಆ ಮಗುವನ್ನ ನಾನು ಕೊಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಈ ನಿಟ್ಟಿನಲ್ಲಿ ತಾಯಿ ಮೇಲೆ 108 ಅಲಿಗೇಷನ್ಸ್ ಅನ್ನ ಮಾಡಿದ್ದಾನೆ ಅವನು. ಲಾಯರ್ ಪ್ರಶ್ನೆಯನ್ನ ಮಾಡ್ತಾ ಇರ್ಬೇಕಾದ್ರೆ, ನೀವು ಯಾವತ್ತಾದ್ರೂ ಮಗುವನ್ನ ನೋಡ್ಲಿಕ್ಕೆ ಹೋಗಿದ್ದೀರಾ? ಯಾಕೆಂದ್ರೆ ಅವ್ರ ಗಂಡ ಹೆಂಡತಿ ನಡುವೆ ಡಿಸ್ಪ್ಯೂಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವನು ಹೇಳ್ತಾನೆ, ಇಲ್ಲ ನಾನು ನೋಡಕ್ ಹೋಗಿಲ್ಲ.
ಸೊ ನಿಮ್ಗೆ ಯಾವ ಈ ಮುಂಚೆ ನಿಮ್ಮ ಹೆಂಡತಿನ ಯಾವಾಗ ನೀವು ಡಿವೋರ್ಸ್ ಅನ್ನ ಕೊಟ್ರಿ, ಯಾವ ಸಪರೇಟ್ ಯಾವಾಗ ಆಗಿತ್ತು ಅಂತ ಪ್ರಶ್ನೆ ಕೇಳಿದಾಗ ಸಪರೇಟ್ ಆಗಿ ಸುಮಾರು 10 ವರ್ಷ ಆಯ್ತು. ಸೊ ಈ ನಿಟ್ಟಿನಲ್ಲಿ ಈಗ ಮಗುವನ್ನ ಕೇಳಕ್ ಬಂದಿದ್ದೀರಲ್ಲ ಯಾಕೆ ಅಂತ ಪ್ರಶ್ನೆನ ಕೇಳಿದಾಗ, ಇಲ್ಲ ನನ್ನ ಮಗು ಒಂದು ಒಂದು ಕಾರನ್ನ ಒರೆಸ್ತಾ ಇದ್ದ, ಆ ನಿಟ್ಟಿನಲ್ಲಿ ಆಮೇಲೆ ನನಗೆ ತಿಳಿತು ಇದು ನನ್ನದೇ ಮಗು ಅಂತ ಹೇಳಿ, ಅದನ್ನ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಸೊ ಈಕೆಗೆ ಯಾವುದೇ ತರ ಹಣಕಾಸಿನ ಒಂದು ಸಾಮ್ಯತೆ ಇಲ್ಲ, ಸಾಮರ್ಥ್ಯ ಇಲ್ಲ. ಈಗ ನಾನು ಶ್ರೀಮಂತ ಆಗಿದ್ದೀನಿ, ಅವತ್ತಿನ ದಿವಸ ನಾನು ಬಡವಾಗಿದ್ದೆ, ಈಗ ನನ್ನ ಹತ್ರ ದುಡ್ಡಿದೆ, ಕಾಸಿದೆ. ಸೊ ಹಂಗಾಗಿ ನಾನು ಮಗುವನ್ನ ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ಹತ್ರ ಕಳಿಸ್ಕೊಡಿ ಅಂತ ಕೇಳ್ತಾನೆ. ಸರಿ ಅಂತ ಹೇಳಿ ತಾಯಿಯನ್ನ ಕರೆಸ್ತಾರೆ. ತಾಯಿಯನ್ನ ಕರೆಸಿ ಕೇಳ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ. ಏನಮ್ಮ ನೀವು ಏನ್ ಕೆಲಸ ಮಾಡ್ತೀರಾ ಅಂದಾಗ, ನಾನು ಇಲ್ಲೇ ಒಂದು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ, ಎಷ್ಟು ಸಂಬಳ ತೆಗಿತೀರಿ ಅಂದಾಗ, ನಾನು ಒಂದು 8,000 ರೂಪಾಯಿ ಸಂಬಳ ತೆಗಿತೀನಿ ಅಂತ. ಆ ಸಂದರ್ಭದಲ್ಲಿ ತಾಯಿನೇ ಕೇಳಲಿಕ್ಕಾಗುತ್ತೆ, ಏನು ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಒಂದು ಸ್ಕೂಲನ್ನ ಹೋಗಿಸ್ತಾ ಇದ್ದೀರಾ, ಯಾವ ಸ್ಕೂಲ್ ಕಳಿಸ್ತಾ ಇದ್ದೀರಾ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾ ಇದ್ದೀನಿ. ನೋಡಿ ಮಗುಗೆ ಆ ಈ ಓದಿಸೋದಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಲ್ವಾ ಅಂತ. ಹೌದು, ನನ್ಗೆ ಓದಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಟ್ಯೂಷನ್ ಕಳಿಸ್ತಾ ಇದ್ದೀರಾ? ಇಲ್ಲ. ಅವನೇನು ಓದ್ತಾ ಇದ್ದಾನೆ, ಏನ್ ಗ್ರೇಡ್ ತೆಗಿತಾ ಇದ್ದಾನೆ ಅಂತ ಕೇಳಿದಾಗ, ಸೊ ಅದು ಆಕೆಗೆ ಏನು ಗೊತ್ತಿರಲ್ಲ, ಅವಳು ಇಲ್ಲಿಟ್ರೇಟ್ ಇರ್ತಾಳೆ, ಆದ್ರೆ ಗಂಡ ಓದಿರ್ತಾನೆ. ಸೊ ಈ ನಿಟ್ಟಿನಲ್ಲಿ ನ್ಯಾಯಾಲಯಗಳು ಹೆಂಗ್ ತೀರ್ಪನ್ನ ತಗೋತವೆ ಅನ್ನೋ ನಿಟ್ಟಿನಲ್ಲಿ ಸೊ ನಮ್ಗೆ ಅನಿಸ್ಬೋದು. ನೋಡಿ, ಯಾರು ಆ ತಂದೆ ಚೆನ್ನಾಗಿ ದುಡಿತಾ ಇರ್ತಾನೆ, ಮಗು ವಿದ್ಯಾಭ್ಯಾಸ ಕೊಡಿಸ್ತಾನೆ, ಸೊ ಹಂಗಾಗಿ ತಂದೆ ಕಡೆ ಕಳ್ಸೋದು ಸರಿ ಅಂತ ಒಂದ್ಸಲಿ ಅನ್ಸುತ್ತೆ ನಮ್ಗೆ. ಕೆಲವು ಸಲ ಇಲ್ಲ, ತಾಯಿಗೆ ಮಗುಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ, ಬಾಂಧವ್ಯ ಇರ್ತದೆ, ಬೆಳೆದಿರ್ತದೆ, ಹಂಗಾಗಿ ಗಂಡನೇ ಅವನ್ಗೆ ಆಕೆಗೆ ದುಡ್ಡನ್ನ ಕೊಟ್ಟು ಸೊ ಆ ನಿಟ್ಟಿನಲ್ಲಿ ಮಗು ತಾಯಿ ಕಡೆನೇ ಇರ್ಲಿ ಅಂತ ಹೇಳಿ ಒಂದು ನಿರ್ಧಾರ ಮಾಡೋದು ಸರಿ ಅಂತ ಅನ್ಸುತ್ತೆ. ನೋಡಿ, ಎರಡು ಕಡೆನೂ ನಾವು ಮಾತಾಡ್ಬೋದು. ಆದ್ರೆ ನ್ಯಾಯಾಲಯಗಳು ಹೆಂಗ್ ತೀರ್ಮಾನವನ್ನ ತಗೋತವೆ ಅಂತಂದ್ರೆ, ಮಗುಗೆ ಮೆಚುರಿಟಿಯನ್ನ ಬಂದಿದ್ದು, ಮಗು ಯಾರ ಜೊತೆ ಇರ್ತೀನಿ ಅಂತ ಹೇಳುತ್ತೆ, ಅಂದ್ರೆ ಪ್ರಿಫರೆನ್ಸ್ ಆಫ್ ದಿ ಚೈಲ್ಡ್ ಅಂತ ನಾವು ಕರಿತೀವಿ, ಅದು ದಟ್ ಈಸ್ ದ ಪ್ರಿನ್ಸಿಪಲ್ ಪ್ರಪೋಸಿಷನ್ ಆಫ್ ಲಾ ಹೇಳುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಗು ಯಾರ ಕಡೆ ನಾನು ಇರ್ತೀನಿ ಅಂತ ಹೇಳುತ್ತೆ, ಯಾರು ಮಗುವಿನ ಸಂಪೂರ್ಣ ಒಂದು ಏನು ಆ ಒಂದು ವೆಲ್ಫೇರ್ ಅನ್ನ ನೋಡ್ತಾರೆ, ಯಾರ ಕಡೆ ಮಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಕೇಸನ್ನ ಡಿಸೈಡ್ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಪ್ರಿನ್ಸಿಪಲ್. ಸೊ ಹಂಗೇನೆ ಈವನ್ ಕ್ರಿಮಿನಲ್ ಕೇಸಸ್ ಅಲ್ಲೂ ಸಹ, ಮರ್ಡರ್ ಕೇಸಲ್ಲಿ ಯಾವ ಯಾವ ಒಂದು ಅಂಶ ಏನು ಆ ಗಣನೆಗೆ ತಗೋಬೇಕಾಗ್ತದೆ. ಈ ಮರ್ಡರ್ ಆಗಿರುವಂತದ್ದು ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಇದ್ರೆ ಎಲ್ಲಾ ಸಂದರ್ಭಗಳು ಲಿಂಕ್ ಆಗ್ತಾ ಇದಾವ ಅಂತ ನೋಡುವಂಥದ್ದು. ನೋಡಿ, ಡೈಯಿಂಗ್ ಡಿಕ್ಲರೇಷನ್ ಅಥವಾ ಸಾಯುವಂತ ಸಂದರ್ಭದಲ್ಲಿ ಹೇಳಿಕೆಗಳೇನಾದ್ರು ಕೊಟ್ಟಿದ್ರೆ, ಆ ಹೇಳಿಕೆಗಳು ಆ ಡೈಯಿಂಗ್ ಡಿಕ್ಲರೇಷನ್ ಏನಿದೆ ಅದು ಜಿನೈನ್ ಆಗಿದೆಯಾ ಅಂತ ನೋಡುವಂಥದ್ದು. ಸೊ ಏನಾದ್ರು ಡಕಾಯಿಟಿ ಅಥವಾ ರಾಬರಿ ಆಗಿದ್ದಂತ ಸಂದರ್ಭದಲ್ಲಿ ಏನು ಆ ಎಷ್ಟು ರಿಕವರಿ ಏನಾಗಿದೆ, ರಿಕವರಿ ಮಾಡಿದ್ದಾರಾ, ಸೀಸ್ ಮಾಡಿದ್ದಾರಾ, ಮೆಟೀರಿಯಲ್ ಸೀಸ್ ಆಗಿದೆಯಾ, ಸೊ ಅದನ್ನ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಹಿಂಗೆ ಒಂದು ಏನು ಕ್ಲಾಸಿಫಿಕೇಶನ್ ಇರ್ತದೆ. ಆ ಕ್ಲಾಸಿಫಿಕೇಶನ್ ಆಧಾರದ ಮೇಲೆ ಏನು ಕೇಸು ನಿರ್ಧಾರವನ್ನ ಮಾಡಲಾಗುತ್ತೆ. ನೋಡಿ, ಅಪಾರ್ಟ್ ಫ್ರಮ್ ದಟ್ ಯಾವ ಅಂಶಗಳಲ್ಲಿ ಆ ಒಂದು ಬಿಡುಗಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಹ ನಾನು ತಮ್ಗೆ ಕೆಲವೊಂದು ಮಾಹಿತಿಯನ್ನ ಕೊಡ್ತೀನಿ. ಎಲ್ಲಾ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕಾಗಲ್ಲ. ಸೊ ಯಾವ ಅಂಶದಲ್ಲಿ ಆಗ್ತದೆ ಅಂತಂದ್ರೆ, ನೋಡಿ, ಎಲ್ಲಾ ಸಂದರ್ಭದಲ್ಲೂ ಡಿಲೇ ಆಗಿದ್ದಂತ ಸಂದರ್ಭದಲ್ಲಿ ಡಿಲೇ ಆಗಿದ್ರೆ, ನೋಡಿ ಕಂಪ್ಲೇಂಟ್ ಆಗಿರ್ತದೆ, FIR ಆಗಿರಲ್ಲ. ಕಂಪ್ಲೇಂಟು ಏನು ಆ, ಆಗಿದ್ದು FIR 3 ದಿನ ಆಗ್ಬಿಟ್ಟಿತ್ತು ಮಾಡ್ಲಿಕ್ಕೆ, ಅಂತ ಸಂದರ್ಭದಲ್ಲಿ ಡೌಟ್ ಬರುತ್ತೆ, ಇವ್ರೇನಾದ್ರು ಅದೆಲ್ಲ ಅಡಿಷನ್ ಆಗಿ ಸೇರಿಸಿದಾರಾ ಅನ್ನೋದು ಆಗ್ತದೆ. ಡಿಲೇ ಇನ್ ಸೆಂಡಿಂಗ್ FIR ಟು ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ತಲುಪಿಸೋದೇ ಡಿಲೇ ಆಗಿದ್ರೆ, ನೋಡಿ ಇವತ್ತು ಆ ಸಂದರ್ಭ ಬರಲ್ಲ, ಯಾಕಂದ್ರೆ ಎಲ್ಲ ಆನ್ಲೈನ್ ಆಗಿದೆ. ನೋಡಿ, ನಾನ್ ಮೆನ್ಷನ್ ಆಫ್ ನೇಮ್ ಆಫ್ ಅಕ್ಯೂಸ್ಡ್ ಇನ್ ಕಂಪ್ಲೇಂಟ್ ನಲ್ಲಿ ಯಾರು ಹೊಡೆದ್ರು ಅಂತಾನೆ ಹೇಳಿರಲ್ಲ, ಯಾರೋ ಹೊಡೆದ್ರು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅದು ಏನಾಗುತ್ತೆ, ತೀರ್ಪು ಏನು ಅಕ್ಯೂಸ್ಡ್ ಪರವಾಗಿ ಹೋಗ್ತದೆ. ಇಲ್ಲಿ ಪ್ರಿನ್ಸಿಪಲ್ಸ್ ಏನು ಅಂತಂತಂದ್ರೆ, ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವುದೇ ಒಂದು ಸಣ್ಣ ಡೌಟ್ ಸಹ ಒಬ್ಬ ವ್ಯಕ್ತಿ ಮೇಲೆ ಬರಬಾರ್ದು. ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಈ ಶುಡ್ ಫೌಂಡ್ ಗಿಲ್ಟಿ ಅಂತ. ಒಂದು ಸಣ್ಣ ಡೌಟ್ ಬಂತು ಅಂದ್ರೆ ದಟ್ ಡೌಟ್ ವಿಲ್ ಗೋಸ್ ಟು ದ ಬೆನಿಫಿಟ್ ಆಫ್ ಅಕ್ಯೂಸ್ಡ್. ಒಂದು ಸಣ್ಣ ಡೌಟ್ ಬಂತು ಅಂತಂದ್ರೆ, ನೋಡಿ, ಲಿಂಕ್ ಆಗ್ಲಿಲ್ಲ, ನಾನು ಅವತ್ತಿನ ದಿವಸದಲ್ಲಿ ನೀವು ಅಲ್ಲಿ ಇದ್ದಿದ್ದಕ್ಕೆ ಏನ್ ಸಾಕ್ಷಿ,
ಅವತ್ತಿನ ದಿವಸ ನಾನು ಇರ್ಲಿಲ್ಲ ಸ್ವಾಮಿ, ಅವತ್ತಿನ ದಿವಸ ನಾನು ಹುಬ್ಳಿಲಿದ್ದೆ. ಆ ನಿಟ್ಟಿನಲ್ಲಿ ನಾನು ಹುಬ್ಳಿಲಿ ಅಲ್ಲಿ ಇರೋದಕ್ಕೆ ಸಾಕ್ಷಿ ಇದೆ. ಅವತ್ತಿನ ದಿವಸ ಹೋಟ್ಲಲ್ಲಿ CCTV ಫುಟೇಜಸ್ ನ ನೀವು ನೋಡ್ಬೋದು. ಸೊ ಹೋಟ್ಲಲ್ಲಿ ನಂದು ಏನು ಆ ರಿಜಿಸ್ಟರ್ ನಲ್ಲಿ ಸೈನ್ ಮಾಡ್ತಾ ಇದ್ದೀನಿ, ಅದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಮರ್ಡರ್ ಆಗಿರುವಂತದ್ದು ಬೆಂಗಳೂರಿನಲ್ಲಿ. ಅದೇ ಸಂದರ್ಭದಲ್ಲಿ ಐ ವಾಸ್ ಇನ್ ಹುಬ್ಳಿ, ಪ್ಲೀ ಆಫ್ ಅಲಿಬಿ ಅಂತ ನಾವು ಕರಿತೀವಿ. ಸೊ ದಟ್ ಇಫ್ ದಟ್ ಏನು ಇನ್ ದಟ್ ಕೇಸ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ಅಕ್ವಿಟಲ್. ಆ ಒಂದು ಕೇಸಲ್ಲಿ ಅಕ್ವಿಟಲ್ ಆಗುವಂತ ಸಂದರ್ಭ. ಮತ್ತೆ ಇನ್ನು ಯಾವೆಲ್ಲ ಒಂದು ಸಂದರ್ಭದಲ್ಲಿ ಅಕ್ವಿಟಲ್ ಆಗುತ್ತೆ ನೋಡಿ, ನಾನ್ ಮೆನ್ಷನ್ ಆಫ್ ಸ್ಪೆಸಿಫಿಕ್ ಓವರ್ಟ್ ಆಕ್ಟ್ಸ್ ಅಂತ. ಅಂದ್ರೆ ಈ ಏನು ಯೂಶಲ್ ಆಗಿ ಏನಾಗುತ್ತೆ, ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಬೇರ್ ಕಂಪ್ಲೇಂಟ್ಸ್ ಆಗಿರುತ್ತೆ, ಯಾವ್ದೇ ಪರ್ಟಿಕ್ಯುಲರ್ಸ್ ನ ಮೆನ್ಷನ್ ಮಾಡಿರಲ್ಲ. ನೋಡಿ, ನಮ್ಮ ಕಳ್ತನ ಆಗಿದೆ ಅಂತ ಹೇಳ್ತಾರೆ, ಏನ್ ಕಳ್ತನ ಆಗಿದೆ ಅನ್ನೋದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಲ್ಲ. ಏನು ಕಳ್ತನ, ಯಾವ ಒಡವೆಗಳೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಓವರ್ ಟ್ಯಾಕ್ಸ್. ನೋಡಿ, ಸ್ಪೆಸಿಫಿಕ್ ಓವರ್ ಆಕ್ಟ್ಸ್ ಅಂತ ನಾವು ಕರಿತೀವಿ, ಅದನ್ನ ಸ್ಪೆಸಿಫಿಕ್ ಓವರ್ ಆಕ್ಟ್ಸ್ ಅಂತ ನಾವು ಕರಿತೀವಿ. ಅದು ಇರೋದಿಲ್ಲ. ವೆಪನ್ಸ್ ಗಳನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರಲ್ಲ, ನಾನ್ ಮೆನ್ಷನಿಂಗ್ ಆಫ್ ದಿ ವೆಪನ್ಸ್ ಅಂತ ಹೇಳಿ. ನಾನ್ ಮೆನ್ಷನ್ ಆಫ್ ಇಂಜುರೀಸ್ ಆನ್ ಅಕ್ಯೂಸ್. ಸೊ ಏನು ಇಂಜುರಿ ಇತ್ತು, ಇಂಜುರಿಯನ್ನ ಮಾಡಿದ್ರು, ಅದನ್ನ ಮೆನ್ಷನ್ ಮಾಡಿರಲ್ಲ ಆ ಸಂದರ್ಭದಲ್ಲಿ. ನಾನ್ ಸೀಜರ್ ಆಫ್ ವೆಪನ್ಸ್ ನೋಡಿ, ನಾನ್ ರಿಕವರಿ ಆಫ್ ಪ್ರಾಪರ್ಟಿ, ನಾನ್ ಎಕ್ಸಾಮಿನೇಷನ್ ಆಫ್ ಐ ವಿಟ್ನೆಸ್ ನ ಹೇಳಿಕೆಗಳನ್ನೇ ತಗೊಂಡಿರೋದಿಲ್ಲ. ನೋಡಿ, ಐ ವಿಟ್ನೆಸ್ ಆ ಕೇಸ್ನಲ್ಲಿ ಇಲ್ವೇ ಇಲ್ಲ. ಇಷ್ಟ ಏನು ಆ ವ್ಯಕ್ತಿಯನ್ನ ಕರೆಸ್ತಾರಲ್ಲ, ಆ ಪೆಟ್ಟಿಗೆ ಅಂಗಡಿಯವನ್ನ ಕರೆಸ್ತಾರೆ. ಅವತ್ತಿನ ದಿವಸ ನೀವು ಆಕ್ಸಿಡೆಂಟ್ ಆದಾಗ ನೀವು ಅದನ್ನ ನೋಡಿದ್ರೆ ಕಣ್ಣಾರೆ, ಇಲ್ಲ ನಾನು ಕಣ್ಣಾರೆ ನೋಡ್ಲಿಲ್ಲ, ಅವಳು ಕರ್ಕೊಂಡು ಹೋದ್ಲು, ನಾನು ಹೋದೆ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಅವನ ಹೇಳಿಕೆನ ಎಷ್ಟು ಮಟ್ಟಿಗೆ ಅಪ್ರಿಶಿಯೇಟ್ ಮಾಡುತ್ತೆ ಕೋರ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಸೊ ಅದು ನಾನ್ ಎಕ್ಸಾಮಿನೇಷನ್, ಅವ್ರನ್ನ ಎಕ್ಸಾಮಿನೇಷನ್ ಮಾಡಿಲ್ಲ, ಐ ವಿಟ್ನೆಸ್ ಎಕ್ಸಾಮಿನೇಷನ್ ಮಾಡಿರ್ಲಿಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸಂದರ್ಭ ನೋಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಿ, ನಾನ್ ಎಕ್ಸಾಮಿನೇಷನ್ ಆಫ್ ನೈಬರ್ಸ್ ಟು ದ ಇನ್ಸಿಡೆಂಟ್. ಸೊ ಗಂಡ ಹೆಂಡತಿ ನಡುವೆ ಏನಾದ್ರು ಸಮಸ್ಯೆ ಇದ್ದ ನಿಟ್ಟಿನಲ್ಲಿ ನೈಬರ್ಸ್ ಸಾಕ್ಷಿಗಳನ್ನ ತಗೋತಾರೆ ಪೊಲೀಸ್ನವರು. ಆ ನಿಟ್ಟಿನಲ್ಲಿ ಅವ್ರನ್ನ ಎಕ್ಸಾಮಿನೇ ಮಾಡ್ಲಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ, ಅವ್ರ ಕಡೆಯಿಂದ ನಿಜವನ್ನ ತರಿಸ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ದಟ್ ವಿಲ್ ಗೋಸ್ ಟು ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಪರ್ಸನ್. ನೋಡಿ, ಸೊ ಎಕ್ಸಾಮಿನೇಷನ್ ಆಫ್ ನೈಬರ್ಸ್ ಬೈ ದ ಪ್ರಾಸಿಕ್ಯೂಷನ್. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ, ಹೌದೇ ನಮ್ಮ ನೋಡ್ರಿ, ಇವರು ನಿಮ್ಮ ಮನೆ ಪಕ್ಕದವರು, ಈ ಗಂಡ ಇದನ್ನಲ್ಲ, ಈ ಆರೋಪಿತ ಸ್ಥಾನದಲ್ಲಿ ಇರೋ ಗಂಡ ಆಕೆಯನ್ನ ದಿನನಿತ್ಯ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾ ಇದ್ದ ಅಲ್ವಾ ಅಂದಾಗ ಆಕೆ ಹೌದು ಅಂತ ಹೇಳ್ಬೇಕು ನೈಬರ್ಸ್. ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ, ಸೊ ಅಲ್ಲಿಗೆ ಏನಾಗುತ್ತೆ, ದ ಕೇಸ್ ವಿಲ್ ಬಿಕಮ್ ವೀಕ್. ನೋಡಿ, ದ ಕೇಸ್ ವಿಲ್ ಬಿಕಮ್ ವೀಕ್. IOನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇರ್ತಾರೆ, ಅವ್ರನ್ನ ಎಕ್ಸಾಮಿನೇಷನ್ ಮಾಡಿರಲ್ಲ. ನಾನ್ ಎಕ್ಸಾಮಿನೇಷನ್ ಆಫ್ ಮೆಡಿಕಲ್ ವಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಅವ್ರನ್ನ ವಿಟ್ನೆಸ್ ಅನ್ನ ಮಾಡಿರೋದಿಲ್ಲ, ಎಕ್ಸ್ಪರ್ಟ್ಸ್ ಗಳನ್ನ ವಿಟ್ನೆಸ್ ಮಾಡಿರಲ್ಲ. ಸಿ ದೇರ್ ಇಸ್ ಅ ಪ್ರಾವಿಷನ್ ದಟ್ ಎಕ್ಸ್ಪರ್ಟ್ ಎವಿಡೆನ್ಸಸ್ ಶುಡ್ ಬಿ ಟೇಕನ್ ಇನ್ ಟು ರೆಕಾರ್ಡ್. ಅದು ಇಟ್ ಶುಡ್ ಬಿ ಕನ್ಸಿಡರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ದೇರ್ ಇಸ್ ನೋ ಸಚ್ ಏನು ಮ್ಯಾಂಡೇಟರಿ ದಟ್ ವಾಟ್ ಎವರ್ ದ ಎಕ್ಸ್ಪರ್ಟ್ ವಿಟ್ನೆಸಸ್ ಸ್ಟೇಟ್ಮೆಂಟ್ಸ್ ಟು ಬಿ ರಿಲೇಡ್ ಅಪಾನ್ ಅಂತ. ಅವ್ರನ್ನ ಅವರು ಹೇಳೋ ಹೇಳಿಕೆಯನ್ನ ತಗೊಳ್ಳೇಬೇಕು, ಆ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಕೊಡಬೇಕು ಅಂತ ಏನಿಲ್ಲ. ಈವನ್ ಮೆಡಿಕಲ್ ಏನು ಸೈಂಟಿಫಿಕ್ ವಿಟ್ನೆಸಸ್, ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಬಂದು ಹೇಳಿಕೆಗಳನ್ನ ಕೊಟ್ಟಿದ್ರು, ಬೇರೆ ಒಂದು ಕೊರಾಬರೇಟಿಂಗ್ ಎವಿಡೆನ್ಸಸ್ ಆ ಆಧಾರದ ಮೇಲೆ ಒಂದು ಕೇಸ್ ಇತ್ಯರ್ಥ ಪಡಿಸ್ತದೆ ಹೊರತು ಕೇವಲ ಬರೀ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಮೇಲೆ ಅವರ ಹೇಳಿಕೆ ಆಧಾರದ ಮೇಲೆನೆ ತೀರ್ಪನ್ನ ಕೊಡೋದಿಲ್ಲ. ಅದನ್ನ ಕನ್ಸಿಡರ್ ಮಾಡಬಹುದು ಅಥವಾ ಮಾಡದಲ್ಲೇನೂ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್. ಒಂದು ಕೋರ್ಟಿನ ಡಿಸ್ಕ್ರಿಷನ್ಗೆ ಅದು ಒಳಪಟ್ಟಿರುತ್ತೆ ಹೊರತು ಸೊ ಅದ್ರ ಮೇಲೆ ರಿಲೇ ಆಗಿರಲ್ಲ. ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದಿ ಓರಲ್ ಅಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟ್ ಒಂದು ಹೇಳ್ತಾ ಇರುತ್ತೆ, ಅವ್ನು ಹೇಳೋದೇ ಒಂದಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನು ಬಿಡುಗಡೆ ಆಗುವಂತ ಸಂದರ್ಭ. ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ಕಂಪ್ಲೇನೆಂಟ್ ಅಂಡ್ ಐ ವಿಟ್ನೆಸಸ್. ಕಂಪ್ಲೇನೆಂಟ್ ಸ್ಟೇಟ್ಮೆಂಟೇ ಬೇರೆ, ಐ ವಿಟ್ನೆಸ್ ಸ್ಟೇಟ್ಮೆಂಟೇ ಬೇರೆ, ಆಯ್ತಾ. ಸೊ ನೇಚರ್ ಆಫ್ ವೆಪನ್ಸಸ್ ಬೇರೆ. ಡಿಸ್ಕ್ರಿಪೆನ್ಸಿ ರಿಗಾರ್ಡಿಂಗ್ ಮ್ಯಾನರ್ ಇನ್ ವಿಚ್ ಅಫೆನ್ಸ್ ಇಸ್ ಕಮಿಟೆಡ್. ನೋಡಿ, ಆ ಸಂದರ್ಭದಲ್ಲಿ ಈ ಆರೋಪಿತರೆಲ್ಲರೂ ಸೇರಿ ಆ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಅವನನ್ನ ಕಾಲನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ರು.
ಆ ಒಂದು ಅಲ್ಲಿ ಒಂದು ಏನು ಮಣ್ಣಿನ ಮೇಲೆ ಆ ಶರೀರದ ಮೇಲೆ ಯಾವುದೇ ತರ ಶರ್ಟ್ ಇರಲಿಲ್ಲ, ಏನೂ ಇರಲಿಲ್ಲ. ಮೃತ ವ್ಯಕ್ತಿಯನ್ನ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಎಳ್ಕೊಂಡು ಬಂದ್ರು ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಅಲ್ಲಿ ನೋಡಿದ್ರೆ ಅಟಾಪ್ಸಿ ರಿಪೋರ್ಟ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಮೈ ಮೇಲೆ ಯಾವುದೇ ತರ ಬ್ರೂಸಸ್ ಆಗ್ಲಿ ಅಥವಾ ತರಚಿದ ಗಾಯಗಳಾಗ್ಲಿ ಏನೂ ಇರೋದಿಲ್ಲ. ನೋಡಿ, ಎಳ್ಕೊಂಡ್ ಬಂದ್ರು ಅಂತಾರೆ. ಎಳ್ಕೊಂಡ್ ಬರ್ಬೇಕಾದ್ರೆ ಮಣ್ಣಿನ ಮೇಲೆ ಮೈ ಮೇಲೆ ಏನು ಬಟ್ಟೆ ಇಲ್ದಂತ ಸಂದರ್ಭದಲ್ಲಿ ಎಳ್ಕೊಂಡ್ ಬರ್ಬೇಕಾದ್ರೆ ಆ ಮೈ ಮೇಲೆಲ್ಲ ತರಚಿದ ಗಾಯಗಳಾಗಲ್ವಾ, ಆ ಕಲ್ಲುಗಳೆಲ್ಲ ಇತ್ತು ಅಂತ ಹೇಳಿರ್ತಾರೆ. ಮೈ ಮೇಲೆ ಯಾವುದೇ ತರ ಒಂದು ಗಾಯಗಳಾಗ್ದಲೇ ಇರೋಂತ ಒಂದು ರಿಪೋರ್ಟು ಇರ್ತದೆ. ಅಂತ ಸಂದರ್ಭದಲ್ಲಿ ಕೋರ್ಟು ಅದನ್ನ ನೋಡುತ್ತೆ. ದ ಕೋರ್ಟ್ ವಿಲ್ ಅಪ್ರಿಶಿಯೇಟ್ ದಟ್ ಫ್ಯಾಕ್ಟ್. ಸೊ ನೋಡಿ, ಇದು ಕೆಲವೊಂದು ಅಂಶಗಳನ್ನ ನಾನು ಹೇಳಿದ್ದೀನಿ. ಇನ್ನ ಕೆಲವೊಂದು ಅಂಶಗಳನ್ನ ಡಿಸ್ಕಸ್ ಮಾಡುವಂತ ಒಂದು ಮುಂದಿನ ತರಗತಿಗಳಲ್ಲಿ ಅದನ್ನ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಈ ನಿಟ್ಟಿನಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನ ಹೆಂಗಿರುತ್ತೆ ಜಡ್ಜ್ಮೆಂಟ್ ಅನ್ನೋದನ್ನ ತೋರಿಸ್ತೀನಿ ಫಾರ್ ದ ಪರ್ಪಸ್ ಆಫ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಜನರಲ್ ಪಬ್ಲಿಕ್. ಸೊ ಜನಸಾಮಾನ್ಯರಿಗೆ ಅರ್ಥ ಆಗೋ ನಿಟ್ಟಿನಲ್ಲಿ ಒಂದು ಅರ್ಥೈಸೋ ಒಂದು ನಿಟ್ಟಿನಲ್ಲಿ ಕಾನೂನು ಜಾಗೃತಿಯನ್ನ ಮೂಡಿಸೋ ನಿಟ್ಟಿನಲ್ಲಿ ತಮ್ಗೆ ಈ ಒಂದು ಜಡ್ಜ್ಮೆಂಟ್ ಅನ್ನ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಒಂದು ಬೇಲ್ ಆರ್ಡರ್ ಇದೆ ನೋಡಿ, ಒಂದು ಬೇಲ್ ಆರ್ಡರ್ ಯಾವ ತರ ಇರುತ್ತೆ, ಬೇಲ್ ಆರ್ಡರ್ ಅನ್ನು ತೋರಿಸ್ತೀನಿ. ನೋಡಿ, ಬೇಲ್ ಆರ್ಡರ್ ಇದು ನೋಡಿ, ಇದು ಕಾಸ್ಟ್ ಟೈಟಲ್ ಅಂತ ಕರಿತೀವಿ. ಇದನ್ನ ಕಾಸ್ಟ್ ಟೈಟಲ್. ಯಾರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿ, ಪಿಟಿಷನರ್ ಅಂತೇಳಿ. ಇದು ನಾನೇ ಮಾಡಿರುವಂತ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ, ಅದಕ್ಕೆ ಆರ್ಡರ್ ಮಾಡಿರುವಂತದ್ದು. ನೋಡಿ, ಇನ್ ದ ಕೋರ್ಟ್ ಆಫ್ ದಿ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್. ಸೊ ಮೇ ಹಾಲ್ ಪ್ರೆಸೆಂಟ್ ಡೇಟೆಡ್ ಕ್ರಿಮಿನಲ್ ಮಿಸೆಲೇನಿಯಸ್ ಪಿಟಿಷನರ್ ರೆಸ್ಪಾಂಡೆಂಟ್. ಯಾರು ಹಾಕಿರ್ತಾರೆ ಅಂತ ಆದಿನಾರಾಯಣ ಸ್ವಾಮಿ ರೆಸ್ಪಾಂಡೆಂಟ್. ಸ್ಟೇಟ್ KR ಪುರಂ ಪೊಲೀಸ್ ಸ್ಟೇಷನ್. ಆರ್ಡರ್ ನೋಡಿ, ಇದೊಂದು ಆರ್ಡರ್. ಇದು ಯಾವ ಒಂದು ಪ್ರಾವಿಷನ್ ಅಡಿಯಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿರ್ತೀವಿ ಅಂತ ಹೇಳಿ. ನೋಡಿ, ಇದನ್ನ ಹೆಂಗೆ ಆರ್ಡರ್ ಅನ್ನ ಮಾಡಿರ್ತಾರೆ, ಜಡ್ಜ್ಮೆಂಟ್ ತೋರಿಸ್ತೀನಿ ತಮಗೆ. ನೋಡಿ, ಅಕಾರ್ಡಿಂಗ್ ಟು ಪಿಟಿಷನರ್ ಏನ್ ಹೇಳ್ತಾರೆ, ಅಲಿಗೇಷನ್ ಏನಿದೆ ನೋಡಿ, ಪ್ಯಾರಾವೈಸ್ ಅನ್ನ ಬರ್ಕೊಂಡು ಹೋಗಿದ್ದಾರೆ. ಪ್ಯಾರಾವೈಸ್ ಏನು ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಏನಿದೆಯಲ್ಲ ಅದನ್ನ ನೋಡ್ಕೊಂಡು ಹೋಗುವಂಥದ್ದು. ಬಟ್ ಅಕಾರ್ಡಿಂಗ್ ಟು ದ ಪಿಟಿಷನರ್, ನಾವು ಬೇಲ್ನಲ್ಲಿ ಏನು ಅರ್ಜಿಯನ್ನೆಲ್ಲ ಹಾಕಿರ್ತೀವೋ ಅದನ್ನ ಹೇಳುವಂಥದ್ದು. ಬಟ್ ಐದನೇದು ಪ್ರಾಸಿಕ್ಯೂಷನ್ ಅವರು ಅವ್ರೇನ್ ಹೇಳ್ತಾರೆ ಅದ್ರ ಬಗ್ಗೆ ಉಲ್ಲೇಖವನ್ನ ಇರ್ತದೆ. ನೋಡಿ, PP has filed an objection to the petition containing the facts cited in the complaint. ನೋಡಿ, ಆರನೇದು ಬೇಸ್ಡ್ ಆನ್ ದ above said facts following points that arise for my consideration. ನೋಡಿ, ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್. ವೆದರ್ ದ ಪಿಟಿಷನರ್ ಹ್ಯಾಸ್ ಮೇಡ್ ಔಟ್ ಗ್ರೌಂಡ್ ಫಾರ್ ಗ್ರಾಂಟಿಂಗ್ ಆಂಟಿಸಿಪೇಟರಿ ಬೇಲ್ ಅಂಡರ್ 438 CRPC ಅಂತ consideration. This has to be considered by the court. So that is the reason the court has framed a question for the court itself. ಕೋರ್ಟ್ ಒಂದು ಕ್ವಶನ್ ಹಾಕೊಂಡಿದೆ ನೋಡಿ, heard by both sides. My findings for the above point is in the affirmative for the following reasons. ನೋಡಿ, my finding on the above point for consideration. For this point, the court had come to a conclusion is affirmative for following reasons. Reasons ನ ಕೊಡ್ತಾ ಹೋಯ್ತು ನೋಡಿ, reasons ನ ಕೊಡ್ತಾ ಹೋಯ್ತು ನೋಡಿ, reasons ನ ಕೊಡ್ತಾ ಹೋಯ್ತು. ಮತ್ತೆ ನೆಕ್ಸ್ಟ್ ಅಲ್ಲಿ ಆರ್ಡರ್ ಮಾಡಿ, ದ ಪಿಟಿಷನ್ ಫೈಲ್ಡ್ ಬೈ ದಿ ಪಿಟಿಷನ್ ಅಂಡರ್ 438 is allowed ಅಂತ ಹೇಳ್ತು ನೋಡಿ. ದಿಸ್ ಈಸ್ ದಿ ಆರ್ಡರ್, ದಿಸ್ ಈಸ್ ದಿ ಜಡ್ಜ್ಮೆಂಟ್. ನೋಡಿ, ದಿಸ್ ಈಸ್ ದಿ ಜಡ್ಜ್ಮೆಂಟ್. ಲೆಟ್ ಮೀ ಟೇಕ್ ಯು ಟು ಜಡ್ಜ್ಮೆಂಟ್. ಒಂದು ಜಡ್ಜ್ಮೆಂಟ್ ಅನ್ನ ತೋರಿಸ್ತೀನಿ. ಸೊ ವೇರ್ ಯು ವಿಲ್ ಕಮ್ ಟು ಎ ಕ್ಲಾರಿಟಿ. ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಜಡ್ಜ್ಮೆಂಟ್ ಅನ್ನ ತೋರಿಸಿದಾಗ. So instead of taking you to a judgment, one second, ಅದೊಂದು ತೋರಿಸ್ಬಿಡ್ತೀನಿ. So where I will be satisfied that I had informed you well ಅಂತ ಹೇಳಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಜಡ್ಜ್ಮೆಂಟ್ಸ್ ಆರ್ ಇನ್ ಪಬ್ಲಿಕ್ ಡೊಮೈನ್, ಆಯ್ತಾ. ಸೊ ನಿಮಗೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಜಡ್ಜ್ಮೆಂಟ್ಸ್ಗಳು ಸಹ ನಮಗೆ ಅವೈಲಬಿಲಿಟಿ ಇದೆ. ನೀವು ಕೋರ್ಟಿನ ವೆಬ್ಸೈಟ್ಗೆ ಹೋದ್ರೆ ಎಲ್ಲ ಜಡ್ಜ್ಮೆಂಟ್ಗಳು ಪೋಸ್ಟ್ ಮಾಡಿರ್ತಾರೆ.
ಸೊ ಇದು ತಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ನೋಡಿ, ಇದೊಂದು ಜಡ್ಜ್ಮೆಂಟ್. ಇದ್ರಲ್ಲೂ ನೋಡಿ, ಕಂಪ್ಲೇನೆಂಟ್, ನಾನು ಹೇಳ್ತಾ ಇದ್ದೆ, ಪೊಲೀಸ್ ವಿಲ್ ಬಿ ದ ಕಂಪ್ಲೇನೆಂಟ್ ಆಲ್ವೇಸ್. ಪೊಲೀಸ್ ವಿಲ್ ಮೇಕ್ ದ ಕಂಪ್ಲೇಂಟ್. ನೋಡಿ, ಕಂಪ್ಲೇನೆಂಟ್ ವರ್ಸಸ್ ಅಕ್ಯೂಸ್ಡ್. ನೋಡಿ ಜಡ್ಜ್ಮೆಂಟ್ ಅನ್ನ ಹೆಂಗಿದೆ ನೋಡಿ. The sub-inspector of police of PNPS, Bangalore City, filed this charge sheet against the accused number so and so for offence under section 307, read with section 334. The case of prosecution. ಬರ್ಕೊಂಡು ಹೋಗೋದು. ಸಿ, ಜಡ್ಜ್ಮೆಂಟ್ ಈಸ್ ನಥಿಂಗ್ ಬಟ್ ಟೆಲ್ಲಿಂಗ್ ದಿ ಸ್ಟೋರಿ. ಟೆಲ್ಲಿಂಗ್ ದಿ ಸ್ಟೋರಿ at the same time what happened in the climax and what he decided and for what reasons. ನೋಡಿ, the case of the prosecution in brief. ಆಯ್ತಾ? ಆಯ್ತು. ಸೊ ನೆಕ್ಸ್ಟ್ ಅಕ್ಯೂಸ್ಡ್ ಏನಾಯ್ತು, ಆ ಅಕ್ಯೂಸ್ಡ್ ಸ್ಥಿತಿ ಏನಾಯ್ತು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಆನ್ ಹಿಯರಿಂಗ್ ಬೋತ್ ಸೈಡ್, ಚಾರ್ಜ್ ಹ್ಯಾಸ್ ಬಿನ್ ಫ್ರೇಮ್. ಚಾರ್ಜ್ ಫ್ರೇಮ್ ಆಯ್ತು. ಅವ್ನು ತಪ್ಪು ಒಪ್ಕೊಳ್ಳಿಲ್ಲ. ಪ್ಲೀಡ್ ನಾಟ್ ಗಿಲ್ಟಿ. ಸೊ ಇನ್ ಆರ್ಡರ್ ಟು ಪ್ರೂವ್ ದ ಗಿಲ್ಟ್ ಆಫ್ ಅಕ್ಯೂಸ್ಡ್, ಪ್ರಾಸಿಕ್ಯೂಷನ್ ಎಕ್ಸಾಮಿನ್ಡ್ ಸೋ ಅಂಡ್ ಸೋ ವಿಟ್ನೆಸ್. ಆಯ್ತಾ? ದ ಅಕ್ಯೂಸ್ಡ್ ವರ್ ಎಕ್ಸಾಮಿನ್ಡ್ ಅಂಡರ್ 313. ಅಕ್ಯೂಸ್ಡ್ ಡಿನೈಡ್ ಎನಿ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್. ಅವ್ರೇನಾದ್ರೂ ಎವಿಡೆನ್ಸ್ ಲೀಡ್ ಮಾಡ್ರ? ದೇ ಹ್ಯಾವ್ ನಾಟ್ ಚೂಸನ್ ಲೀಡ್ ಎನಿ ಎವಿಡೆನ್ಸ್. ಹರ್ಡ್ ಆರ್ಗ್ಯುಮೆಂಟ್ ಆನ್ ಬೋತ್ ಸೈಡ್ಸ್. Having regard to the material placed on record, submissions, following points arise for my consideration. ನೋಡಿ, ಕ್ವಶನ್ ಹಾಕೊಂತು. ಅವರು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರ ಬಿಯಾಂಡ್ ರೀಸನಬಲ್ ಡೌಟ್ ಇಂಥ ಒಂದು ದಿವಸದಲ್ಲಿ ಏನು ಟಿ ದಾಸರಳ್ಳಿ, ಕೆಂಪೇಗೌಡ ನಗರ, ಪೀಣ್ಯ, ಅದರಲ್ಲಿ ಅವರಿಬ್ರು ಒಂದು ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಅಲ್ಲಿ ಒಂದು 307 ಅಫೆನ್ಸ್ ಮಾಡಿದ್ರ ಅಂತ ಪ್ರಶ್ನೆ ಬಂತು. ನೆಗೆಟಿವ್ ಬಂತು. ಮೈ ಫೈಂಡಿಂಗ್ಸ್ ನೆಗೆಟಿವ್ ಫಾರ್ ದ ಫಾಲೋಯಿಂಗ್ ರೀಸನ್ಸ್. ಇಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ನಾವು ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ರೀಸನ್ಸ್ ಅಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ನಾವು ರೀಸನ್ಸ್ ಅನ್ನು ನೋಡ್ತೀವಿ. ಆರ್ಡರ್ ನೋಡಿ, ಆಕ್ಟಿಂಗ್ ಅಂಡರ್ ಸೆಕ್ಷನ್ 235, accused number 1 are acquitted for the offense punishable under 307. Bail bonds and surety bonds are shank cancelled. Ordered to destroy the seized articles after the appeal period is over. ಆಯ್ತಾ? ಸೊ ದಿಸ್ ಈಸ್ ದಿ ಕೋರ್ಟ್ ಜಡ್ಜ್ಮೆಂಟ್. ಇದು ಈ ರೀತಿಯಾಗಿ ಜಡ್ಜ್ಮೆಂಟ್ ಇರುತ್ತೆ. ನೋಡಿ, ಜಡ್ಜ್ಮೆಂಟ್ ಅಲ್ಲಿ ಒಂದು ಆಪರೇಟಿವ್ ಪೋರ್ಷನ್ ಮತ್ತು ಎಕ್ಸಿಕ್ಯೂಷನ್ ಪೋರ್ಷನ್. ಸೆಂಟೆನ್ಸ್ ಏನಾದ್ರು ಮಾಡಿದ್ರೆ ಆ ಸೆಂಟೆನ್ಸ್ ಮೇಲೆ ಒಂದು ಹಿಯರಿಂಗ್ ಅನ್ನ ಮಾಡಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಉಲ್ಲೇಖ ಇರುತ್ತೆ. ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಹೆಂಗೆ ಆ ಶಿಕ್ಷೆನ ಅವನಿಗೆ ವಿಧಿಸ್ಬೇಕು. ಸೊ ಅದನ್ನ ಡೈರೆಕ್ಟ್ ಮಾಡ್ತಾರೆ ಜೈಲ್ ಅಥಾರಿಟೀಸ್ಗೆ. ಈ ಶುಡ್ ಬಿ ಇಂಪ್ರಿಸನ್ಡ್ ಸೊ ಫಾರ್ ಸೋ ಅಂಡ್ ಸೋ ಇಯರ್ಸ್ ಅಂತ ಹೇಳಿ. ಐ ಶುಡ್ ಬಿ ಹ್ಯಾಂಗ್ಡ್ ಟಿಲ್ ಹಿ ಡೈ. ಹೆಂಗೆ ಅವ್ರಿಗೆ ಏನು ಗಲ್ಲು ಶಿಕ್ಷೆ ಕೊಡಬೇಕು, ಅವ್ನು ಸಾಯೋವರೆಗೂ ನೇಣು ಹಾಕ್ಬೇಕು. ಈ ಶುಡ್ ಬಿ ಹ್ಯಾಂಗ್ಡ್ ಅಂತೇಳಿ, ಟಿಲ್ ಹಿ ಡೈ ಅಂತೇಳಿ ಅದನ್ನ ಮೆನ್ಷನ್ ಮಾಡುವಂಥದ್ದು, ಅದು ಬರೆಯುವಂಥದ್ದು ಇರುತ್ತೆ. ಮತ್ತು ಜಡ್ಜ್ಮೆಂಟ್ಗಳನ್ನ ನಿಟ್ಟಿನಲ್ಲಿ ಈ ಸೆಕ್ಷುವಲ್ ಅಫೆನ್ಸ್ಗಳಾದಂಥ ಸಂದರ್ಭದಲ್ಲಿ, ರೇಪ್ ಕೇಸ್ಗಳಿದ್ದಂಥ ಸಂದರ್ಭದಲ್ಲಿ, ಗ್ಯಾಂಗ್ ರೇಪ್ಗಳಿದ್ದಂಥ ಸಂದರ್ಭದಲ್ಲಿ, ಸೊ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಏನು ಆದೇಶವನ್ನ ಮಾಡಿದೆ. ಸೊ ಅವ್ರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನ ಕೊಡಬೇಕು ನಿಟ್ಟಿನಲ್ಲಿ ಯಾವುದೇ ವಿಕ್ಟಿಮನ ಹೆಸರನ್ನ ಜಡ್ಜ್ಮೆಂಟ್ಗಳಲ್ಲಿ ಬರೆಯುವಂತಹದ್ದಿಲ್ಲ, ಅಥವಾ ಅದನ್ನ ಪಬ್ಲಿಷ್ ಮಾಡೋದಾಗ್ಲಿ, ಪೇಪರ್ನಲ್ಲಿ ಪಬ್ಲಿಷ್ ಮಾಡೋದಾಗ್ಲಿ ಎಲ್ಲೂ ಮಾಡಬಾರ್ದು ಅಂತ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಯಾವುದೇ ಜಡ್ಜ್ಮೆಂಟ್ಗಳಲ್ಲಿ ವಿಕ್ಟಿಮ್ ಯಾರು ಈ ರೇಪ್ ವಿಕ್ಟಿಮ್ಸ್ ಅಥವಾ ಸೆಕ್ಷುವಲ್ ಅಫೆನ್ಸ್ಗೆ ಒಳಗಾಗಿರುವಂತದ್ದು ಅಥವಾ ಹ್ಯೂಮನ್ ಅಟ್ರಾಸಿಟೀಸ್ಗೆ ಒಳಗಾಗಿರುವಂತ ಸಂದರ್ಭದಲ್ಲಿ ಅವರ ಹೆಸರುಗಳನ್ನ ಉಲ್ಲೇಖವನ್ನ ಮಾಡೋದಿಲ್ಲ. ಸೊ ಇಷ್ಟು ವಿಚಾರ ಏನು ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ಅಂಶದಲ್ಲಿ ನಾವು ನೋಡ್ತೀವಿ. ಇದನ್ನ ಸಾಕಷ್ಟು ಅರ್ಥ ಆಗೋ ರೀತಿಯಲ್ಲಿ ಬಹಳ ಸರಳವಾಗಿ ಹೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ಎನಿ ಕ್ವಶನ್ಸ್ ಪ್ಲೀಸ್ ಡೂ ಆಸ್ಕ್. Dr. Vijay Kumar sir, so how was the session, sir? Sir, good sir, actually good. Ah, Seem like judgments and all the petitions has shown, and ah, the bail made a bail, which is also good judgments I have seen, sir. Like one of the thing is that, sir, how the drafting should be made. That one session is there means it's good, sir. I think so. Or draft important is that drafting in all the cases, not only this one.
In all the cases, you need a one hands-on drafting session will be No, there. Means it's see good for this us. this see today itself I have shown how drafting will Hmm. be made in the with respect to the judgment. ನಾನು ಇವತ್ತು ಹೇಳಿದ್ದು ಡ್ರಾಫ್ಟಿಂಗ್ Hmm. ಹೇಳಿತ್ತು ಇವತ್ತು ನಾನು ಆಕ್ಚುಲಿ ಹೆಂಗೆ ಜಡ್ಜ್ಮೆಂಟ್ ಇರುತ್ತೆ ಅನ್ನೋದು Yes, yes. ಇಟ್ ಇಟ್ ಸೆಲ್ಫ್ ಇಸ್ Hmm. ಕೈಂಡ್ ಆಫ್ ಏನು Hmm. ಏನು ಲರ್ನಿಂಗ್ ಆನ್ ಡ್ರಾಫ್ಟಿಂಗ್. ಇವತ್ತು ನಾನು ತೋರಿಸಿದ್ದು ಹೆಂಗ್ Okay, ಬರುತ್ತೆ. okay. ಸೊ But ಫ್ಯಾಕ್ಟ್ಸ್ ಅನ್ನ ನರೇಟ್ ಮಾಡ್ತಾರೆ. yeah. ಸೊ ತದನಂತರ ಪ್ರಾಸಿಕ್ಯೂಷನ್ ಅವ್ರು ಏನ್ ಹೇಳ್ತಾರೆ, ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಇರುತ್ತೆ, ಏನು ರೀಸನ್ಸ್ ಅನ್ನ ಎಲಿಸಿಟ್ ಮಾಡ್ತಾರೆ. ಸೊ ಅದು ಎಲ್ಲವೂ ಸಹ ನಾನು ಹೇಳಿದ್ದೇನು ಅಂತಂದ್ರೆ Hmm. ಏನು ಡ್ರಾಫ್ಟಿಂಗ್ ಬಗ್ಗೆನೇ ಹೇಳಿತ್ತು. Hmm. ಡ್ರಾಫ್ಟಿಂಗ್ ಆನ್ ಕ್ರಿಮಿನಲ್ ಜಡ್ಜ್ಮೆಂಟ್ Hmm. ಆ ರೈಟಿಂಗ್ ಆ Judgment. ಜಡ್ಜ್ಮೆಂಟ್ಗೆ ಇದು ದಿಸ್ ಇಸ್ ದಿ ಪರ್ಫೆಕ್ಟ್ ಏನು ಕೈಂಡ್ ಆಫ್ ಸೆಷನ್ ಅಂತ ಹೇಳ್ಬೋದು. ದಿಸ್ ಇಸ್ ಎ Sir, ಸೆಷನ್ you ಆನ್ have shown. ಡ್ರಾಫ್ಟಿಂಗ್ ಜಡ್ಜ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. So you have shown one bail. That bail has cancelled. They are given, sir. Recently you have shown one bail. You applied for bail. One judgment. No, it is It being is allowed. It is being rejected, or allowed. they given a bail or not, sir? The bail is being Allowed. granted. Okay, okay. See, bail is a right, Granted. jail is an exception. Uh, Bail is a rule, jail is an okay, okay. exception. See, Okay, okay, okay. bail should be given. If Okay. the bail is being denied, there should be Hmm. some strong reasons to be given by court. ಯಾಕೆ bail ನ ಡಿಲೇ ಮಾಡ್ತಾ ಇದೀವಿ ಅಂತ. See, as I said in the earlier sessions, Yes, Article yes, 19 and Article 21, freedom of movement and freedom okay, of life and personal liberty is very important. ಸೊ ಈ ನಿಟ್ಟಲ್ಲಿ ಅದನ್ನ okay, ಕಟೈಲ್ okay, ಮಾಡ್ಲಿಕ್ಕೆ sir. ಬರಲ್ಲ. ಸೊ ಅದು Okay, okay, ಕಟೈಲ್ okay. ಮಾಡ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಎಕ್ಸ್ಟ್ರಾವಿನಸ್ ರೀಸನ್ಸ್ ಇರಬೇಕು. ತುಂಬಾ ಸೊ ಇನ್ನು ಸ್ಟ್ರಾಂಗ್ ರೀಸನ್ಸ್ ಇರ್ಬೇಕಾಗತ್ತೆ. ಅವನು ರಿಪೀಟೆಡ್ Okay, ಅಫೆಂಡರ್ okay, ಆಗಿರ್ಬೇಕು. okay. ಸೊ ತಪ್ಪಿಸ್ಕೊಂಡು ಹೋಗುವಂತ ಚಾನ್ಸಸ್ Hmm. ಇರುತ್ತೆ. ಕೋರ್ಟ್ಗೆ ಅಟೆಂಡ್ ಆಗಲ್ಲ. Hmm. ದಿಲ್ ಬಿ ನೋ ರೂಟ್ಸ್, Okay, okay. ಆಲ್ ದೀಸ್ ಥಿಂಗ್ಸ್. Okay, okay. ಸೊ ಅದು Hmm. ಇಂಪಾರ್ಟೆಂಟ್ ಆಗುತ್ತೆ. So Okay, hope okay, that sir. the class was useful. Yes, sir. Any other Useful, sir. person want to speak? Any person? Only with respect to today's session, if you have any doubt, please do ask me. ಏನಾದ್ರೂ ಇವತ್ತಿನ ಸೆಷನ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ, ಇವತ್ತಿನ ಸೆಷನ್ಗೆ ಸಂಬಂಧಪಟ್ಟಂತೆ ಎನಿ ಕ್ವಶನ್ಸ್, ಡೌಟ್ಸ್, ಪ್ಲೀಸ್ ಡೂ ಆಸ್ಕ್ ಮಿ. ಸೊ ಮೈ ನಂಬರ್ ಈಸ್ ಬಿಂಗ್ displayed in the video. So if you have any doubts, queries, please do ask us. So how was the session? ಸೆಷನ್ ಹೇಗಿತ್ತು ಅನಿಸುತ್ತೆ ತಮ್ಗೆ? ಯಾರಾದ್ರೂ ಒಬ್ರು ಮಾತಾಡಿ. ವಾಣಿರಾವ್ ಮೇಡಮ್. The class was very ಸರ್ good, ಮಾತಾಡಿ sir. The ಮಾತಾಡಿ. class was very good, sir. ಓಕೆ, Sir, ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಶ್ರೀಧರ್ ಸರ್. ಸರ್ ಬಹಳ ಚೆನ್ನಾಗಿ ಸರ್. ಸ್ಟಾರ್ಟಿಂಗ್ ನಲ್ಲಿ ಕರೆಕ್ಟ್ ಆಗಿದ್ದಿಲ್ಲ ಸೆಂಟ್ರಲ್ ಕರೆಕ್ಟ್ ಆದೆ. ನಮಗೆ ಅದು ಪ್ರೊಸೀಜರ್ ಗೊತ್ತಿದ್ದಿಲ್ಲ. ಏನು ಕೋರ್ಟ್ ಹೇಗ್ ಆರ್ಡರ್ ಕೊಡ್ತಾರೆ, ಏನ ಯಾವ ಟೈಪ್ ಮಾಡ್ತಾರೆ, ಅವಾಗ ನೀವು ಕೊಟ್ಟ ಎಕ್ಸಾಂಪಲ್ ಎಕ್ಸ್ಟೆಂಟ್ ಆಗಿ ಅನಲೈಸೇಷನ್ ಮಾಡಿದ್ರಲ್ಲ, ಅದು ಬಹಳ ಲಾಜಿಕಲ್ ಆಗಿತ್ತು. ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ. ಆಕ್ಚುಲಿ ಇದು ಕಾನೂನು ಕಬ್ಬಿಣದ ಕಡಲೆ ಹೇಳಿದ ಅರ್ಥ ಇದೆ. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್, ಬಹಳ ಧನ್ಯವಾದಗಳು ಸರ್. ನಮ್ಮ ಉದ್ದೇಶ ಸದುದ್ದೇಶವಾಗಿರುತ್ತೆ. ಜನಸಾಮಾನ್ಯರು ಏನು ಈ ಅಪರಾಧ ತಡೆ ನಿಟ್ಟಿನಲ್ಲಿ ಕಾನೂನಿನ ಅರಿವನ್ನ ಬೆಳೆಸ್ಕೋಬೇಕಾಗತ್ತೆ. ಕಾನೂನಿನ ಅರಿವನ್ನ ಬೆಳೆಸ್ಕೊಂಡು ಕಾನೂನಿಗೆ ಗೌರವವನ್ನ ಕೊಡಬೇಕಾಗ್ತದೆ, ನ್ಯಾಯಾಲಯಕ್ಕೆ ಗೌರವವನ್ನ ಕೊಡಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನ್ಯಾಯಾಲಯಗಳು ಸಹ ಬೇಲನ್ನು ಕೊಡಬೇಕಾದ್ರೂ ಸಹ ಹೇಳುತ್ತೆ, ಇಟ್ ಈಸ್ ಅ ರೈಟ್ ಟು ಲೀವ್ ವಿತ್ ಅ ಡಿಗ್ನಿಟಿ. ಅಟ್ ದ ಸೇಮ್ ಟೈಮ್ ಈ ಶುಡ್ ನಾಟ್ ಲೀವ್ ಅಟ್ ದ ಕಾಸ್ಟ್ ಆಫ್ ದಿ ಅದರ್ಸ್ ಅಂತ ಹೇಳಿ. ಬದುಕೋ ಅಧಿಕಾರ ಇರುತ್ತೆ, ಗೌರವಯುತವಾಗಿ ಬದುಕೋ ಅಧಿಕಾರ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಾನೂನಿಗೆ ಗೌರವಿಸ್ಬೇಕು. ಅಟ್ ದ ಸೇಮ್ ಟೈಮ್ ಬೇರೆಯವರ ಹಕ್ಕುಗಳನ್ನ ಕಿತ್ಕೋಬಾರದು, ಬದುಕುವ ಹಕ್ಕುಗಳನ್ನ ಕಿತ್ಕೋಬಾರದು. ಮರ್ಡರ್ ಕೇಸ್ಗಳಲ್ಲಿ ಇದನ್ನ ಹೇಳುತ್ತೆ. ಮರ್ಡರ್ ಕೇಸ್ಗಳಲ್ಲಿ ಆಯ್ತು, ನೀನು ಬದುಕೋ ಹಕ್ಕಿದೆ, ಗೌರವಯುತವಾಗಿ ಬದುಕೋ ಹಕ್ಕು ನಿನ್ಗೂ ಇದೆ, ಕಾನೂನಿಗೆ ಗೌರವಿಸ್ಬೇಕಾದಂತ ಬಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ನೀನು ಅದೇ ಸಂದರ್ಭದಲ್ಲಿ
ಬೇರೆಯವರು ಬದುಕುವ ಹಕ್ಕನ್ನ ಕಿತ್ಕೊಳ್ಳೋ ಅಧಿಕಾರ ನಿಂಗಿಲ್ಲ. ಸೊ ಹಾಗಾಗಿ ಅಂತ ಹೇಳಿ ಕೋರ್ಟು ನಿರ್ಧಾರವನ್ನ ತಗೊಳ್ತವೆ ಯೂಶಲ್ ಆಗಿ ಮರ್ಡರ್ ಕೇಸ್ಗಳಲ್ಲಿ. ಸೊ ಇದು ಅಂಶ. ಮತ್ತು ಇದು ಅದೊಂದೇ ಅಂಶ ಅಂತಲ್ಲ, ನಾನಾ ಫ್ಯಾಕ್ಟರ್ಸ್ ಗಳಿರ್ತವೆ, ಪ್ರಪೋಸಿಷನ್ಸ್ ಇರ್ತವೆ. ನಾನು ಹೇಳ್ದಂಗೆ ಇದು ಏನು ಪ್ರಾಥಮಿಕ ಹಂತದಲ್ಲಿ ಪ್ರತಿಯೊಂದು ಕೇಸು ಭಿನ್ನ ಭಿನ್ನವಾಗಿರುತ್ತೆ. ಪ್ರತಿಯೊಂದು ಕೇಸಿನ ಫ್ಯಾಕ್ಟ್ಸ್ ಭಿನ್ನವಾಗಿರುತ್ತೆ. ಆ ಫ್ಯಾಕ್ಟ್ಸಿನ ಅನುಸಾರವಾಗಿ ಕಾನೂನಿನ ತತ್ವಗಳಿರುತ್ತೆ. ಕಾನೂನಿನ ತತ್ವಗಳ ಆಧಾರದ ಮೇಲೆ ಹಾಗೂ ಕೇಸಿನ ಫ್ಯಾಕ್ಟ್ಸ್ ಮೇಲೆ, ನಿಜಾಂಶದ ಮೇಲೆ ಕೋರ್ಟ್ ಫೈಂಡ್ ಮಾಡುತ್ತೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಇಟ್ ಈಸ್ ಹೂ ಜಡ್ಜಸ್ ಆನ್ ಟ್ರಯಲ್, ನಾಟ್ ದ ಪಾರ್ಟೀಸ್ ಅಂತ. ಪಾರ್ಟೀಸ್ ನೋ ದ ಟ್ರೂತ್ ಅಂತ ಹೇಳಿ, ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಮನಸ್ಸಿನ ನ್ಯಾಯಾಲಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಕಾನ್ಶಿಯಸ್ನೆಸ್ ಅಂತ ನಾವು ಕರಿತೀವಿ, ಕಾಂಗ್ರಿಯನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಹಿಪೋಕ್ರಸಿ ಇರೋದಿಲ್ಲ. ಅಂದ್ರೆ ಗೋಮುಖ ವ್ಯಾಘ್ರಗಳಂತೀವಿ. ಅಂದ್ರೆ ಮೇಲೊಂದು ಮಾತಾಡುವಂಥದ್ದು ಮತ್ತೆ ಮಾಡೋ ಕೆಲಸ ಬೇರೆ ಆಗಿರ್ತದೆ. ಸೊ ಆ ರೀತಿಯಾದಂತ ಒಂದು ನಿಟ್ಟಿನಲ್ಲಿ ದ ಕೋರ್ಟ್ ವಿಲ್ ಆಲ್ವೇಸ್ ಆಕ್ಟ್ ಎಸ್ ಕಾಂಗ್ರುಯೆಂಟ್ ಬಾಡಿ. ಅಂತಂದ್ರೆ ಏನು ನ್ಯಾಯಾಲಯ ಆ ರೀತಿಯಾದಂತ ಮಾಸ್ಕ್ ಗಳನ್ನ ಹಾಕೊಳ್ಳಲ್ಲ. ಸೊ ದ ಕೋರ್ಟ್ ಆಲ್ವೇಸ್ ವಿಲ್ ಬಿ ಅನ್ ಇಂಪಾರ್ಷಿಯಲ್ ಬಾಡಿ. ಯಾರಿಗೂ ಬಯಾಸನ ಮಾಡಲ್ಲ, ಯಾರಿಗೂ ತಾರತಮ್ಯವನ್ನ ಮಾಡೋದಿಲ್ಲ. ಎಲ್ಲರೂ ಕಾನೂನಿನ ಮುಂದೆ ಒಂದೇನೆ. ಏನು ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ದ ಕೋರ್ಟ್ ವಿಲ್ ಟ್ರೀಟ್ಸ್ ಈಕ್ವಲಿ. ಆಯ್ತಾ? ನೀನು ಏನು ರಾಜಕಾರಣಿ ಆಗಿರ್ಬೋದು, ಅಥವಾ ಇನ್ನೊಂದು ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಇನ್ನು ದೊಡ್ಡ ಶ್ರೀಮಂತ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಕೋರ್ಟು ಅಲ್ಲಿ ತಾರತಮ್ಯವನ್ನ ಮಾಡೋದಿಲ್ಲ. ಕೋರ್ಟ್ ಮುಂದೆ, ನ್ಯಾಯಾಲಯದ ಮುಂದೆ ಎಲ್ಲರೂ ಸಹ ಸಮಾನರಾಗಿರ್ತಾರೆ. ಸೊ ನ್ಯಾಯ ಎಲ್ಲರಿಗೂ ಒಂದೇ ಆಗಿರುತ್ತೆ. ಸೊ ಅನ್ನೋದು ಇವತ್ತಿನ ಕಾರ್ಯಕ್ರಮದ, ಇವತ್ತಿನ ತರಗತಿಯ ತಾತ್ಪರ್ಯ ಆಗಿರುತ್ತೆ. ಸೊ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ತರಗತಿಗಳನ್ನು ನಾನು ನೋಟಿಫೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಪ್ರಶ್ನೆಗಳಿದ್ರೆ, ಏನಾದ್ರು ಮಾತಾಡೋದಿದ್ರೆ, ಫೀಡ್ಬ್ಯಾಕ್ ಅನ್ನ ಕೊಡೋದಿದ್ರೆ ಗ್ರೂಪ್ ನಲ್ಲಿ ಕೊಡಿ ಅಂತ ಹೇಳ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಧನ್ಯವಾದಗಳು. Removed